ಈಗ ನಮಗೆ ಕ್ರಿಕೆಟ್ ಆಡಲಿಕ್ಕೆ ಪುಡಿಸೋದಿಲ್ಲ. ಈಗ ನಮ್ಮ ರಾಜ್ಯಕ್ಕೆ ಅದ ಆಟ ಆಗಿದೆ. ಅದು ನಮ್ಮದು ಕೂಡ ಕ್ರಿಕೆಟ್, ನಮ್ಮ ರಾಜ್ಯಕ್ಕೆ ಕೂಡ ನಿಮ್ಮ ಕ್ರಿಕೆಟ್ ಇದ್ದಾಗೆ. ಅದು ನಮ್ಮ ಕ್ರಿಕೆಟ್ಗೆ ಮತ್ತು ನಿಮ್ಮ ಕ್ರಿಕೆಟ್ ವ್ಯತ್ಯಾಸ ಅಂತ ಹೇಳಿದರೆ, ನಿಮ್ಮ ಕ್ರಿಕೆಟಲ್ಲಿ ಗೊತ್ತಾಗ್ತದೆ ಯಾರು ಬಾಲ್ ಹಾಕ್ತಾನೆ ಯಾರು ಬ್ಯಾಟ್ ಹಾಕ್ತಾನೆ ಅಂತ. ನಮ್ಮಲ್ಲಿ ಯಾರು ಬಾಲ್ ಹಾಕ್ತಾನೆ ಯಾರು ಬ್ಯಾಟ್ ಗೊತ್ತೇ ಆಗೋದಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ವ್ಯತ್ಯಾಸ ನಮಗೆ ಇರುವಂಥದ್ದು. ಆದರೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ಒಂದು ಅತ್ಯುತ್ತಮವಾದ ತಂಡವಾಗಿ ಪರಿವರ್ತನೆ ಆಗಿ ನಮ್ಮ ಎಲ್ಲರಿಗೊಂದು ಗೌರವ ಬಂದ ಅವಕಾಶ ನಿಮ್ಮೆಲ್ಲರಿಂದ ಆಗಲಿ ಅಂತ ಕೇಳಿಕೊಳ್ತಾ ನನ್ನ ಶುಭಾಶಯ ಸಲ್ಲಿಸ್ತೇನೆ. ತಮ್ಮೆಲ್ಲರ ಅನುಮತಿಯ ಮೇರೆಗೆ ಕ್ರಿಕೆಟ್ನಲ್ಲಿ ಶಿಸ್ತು, ಅದೇ ರೀತಿ ಸ್ಪರ್ಧೆ, ಇದರ ಜೊತೆಗೆ ತಂಡಗಳ ಮಧ್ಯೆ ಸಮನ್ವಯವನ್ನು ಸಾಧಿಸಿರುವಂತಹ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ 2ನೇ ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಹಾಜರಿದ್ದೇವೆ. ಮತ್ತೊಮ್ಮೆ ಈ ಸಮಾರಂಭಕ್ಕೆ ಅತಿಥಿ ಗಣ್ಯರಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀಯುತ ಅಬ್ದುಲ್ ರೆಹಮಾನ್, ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ, ಶ್ರೀಯುತ ಸಂತೋಷ್ ಕುಮಾರ್, ಅಧ್ಯಕ್ಷರು ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್, ಅದೇ ರೀತಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂತಹ ಮಹೇಶ್ ಕುತ್ತಾರ್, ಮೊಹಮ್ಮದ್ ತಾಹಾ ಉಳ್ಳಾಲ್, ಸಾಲಿಡ್ ಫಿಟ್ನೆಸ್ನ ಮಾಲಕರು, ಅದೇ ರೀತಿ ಶ್ರೀಯುತ ಫಾರೂಕ್ ಉಳ್ಳಾಲ್, ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸರ್ವರಲ್ಲೂ ಅನುಮತಿಯನ್ನು ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ನಮ್ಮ 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಸಹಕರಿಸಿರುವಂತಹ ಶ್ರೀಯುತ ಅಬ್ದುಲ್ ರೆಹಮಾನ್ ಸರ್, ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ, ಇವರನ್ನು ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ರೆಹಮಾನ್ ಇವರನ್ನು UCA ಕಮಿಟಿಯ ಶ್ರೀಯುತ ಶಹಾಬುದ್ದೀನ್ ಮದನಿನಗರ ಇವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಶ್ರೀಯುತ ಮೊಹಮ್ಮದ್ ತಾಹಾ ಉಳ್ಳಾಲ, ಸಾಲಿಡ್ ಫಿಟ್ನೆಸ್ ಇದರ ಮಾಲಕರು, ಇವರನ್ನು ಕೂಡ UCA ಪರವಾಗಿ ಪ್ರೀತಿಪೂರ್ವಕವಾಗಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನ ಶ್ರೀ ಅಬೀದ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮೂಲಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು 2 ವರ್ಷಗಳ UCA ಪ್ರಯಾಣದಲ್ಲಿ ಅಂಪೈರ್ಸ್ ಕಮಿಟಿಯ ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿರುವಂತಹ ಶ್ರೀಯುತ ಫಾರೂಕ್ ಉಳ್ಳಾಲ್ ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ UCA ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಫಾರೂಕ್ ಉಳ್ಳಾಲ್ ಇವರಿಗೆ ಶ್ರೀಯುತ ನವೀನ್ ಕುತ್ತಾರ್ ಇವರು ವೇದಿಕೆಗೆ ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಉಳ್ಳಾಲ ಅಂಡರ್ ಆರ್ಮ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಇವರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ UCAಯ ಮುಖ್ಯ ವ್ಯಕ್ತಿ ಶ್ರೀಯುತ ಮಹೇಶ್ ಕುತ್ತಾರ್, UCA ಕಾರ್ಯದರ್ಶಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಉಳ್ಳಾಲ ವಲಯದ ತಂಡಗಳನ್ನು ಒಟ್ಟು ಸೇರಿಸಿ ಆ ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಸ್ಪರ್ಧೆಯ ಜೊತೆಗೆ ಸಮಯ ಪರಿಪಾಲನೆ, ಶಿಸ್ತು ಇಂತಹ ಅಗತ್ಯವಾದಂತಹ ಸಾಕಷ್ಟು ವಿಷಯಗಳನ್ನು ಆ ತಂಡಗಳ ಮಧ್ಯೆ ಒಗ್ಗೂಡಿಸುವಂತಹ ಪ್ರಯತ್ನದಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಯಶಸ್ಸನ್ನು ಸಾಧಿಸಿದೆ. ಇಂದಿಗೆ 2 ವರ್ಷಗಳನ್ನು ಪೂರ್ತಿಗೊಳಿಸಿದೆ. ಈ ಹಂತದಲ್ಲಿ 2021-22ನೇ ಸಾಲಿನ ವರದಿಯನ್ನು ತಮಗಾಗಿ ನೀಡಲಿಕ್ಕಿದ್ದಾರೆ. ಈ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಮಹೇಶ್ ಕುತ್ತಾರ್. ವಂದನೆಗಳು ಸಂದೀಪ್ ಕುಂಪಳೆಯವರೇ. ನಮಸ್ತೆ ಎಲ್ಲರಿಗೂ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಉಳ್ಳಾಲ ಇದರ 2021-22ರ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವಾದ ಕಣಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರೇ, ಹಾಗೆ ನಮ್ಮ
ಸಾಲಿಡ್ ಫಿಟ್ನೆಸ್ ಇದರ ಅಧ್ಯಕ್ಷರಾದ ಮೊಹಮ್ಮದ್ ತಾಹರ್ ಅವರೇ, ಹಾಗೆ ನಮ್ಮ UCA ಕಮಿಟಿಯ ಎಲ್ಲ ಸದಸ್ಯರೇ, ಹಾಗೆ ನಮ್ಮ ತಂಡದ ಆಟಗಾರರೇ. ನಾನು ಕಳೆದ 2 ವರ್ಷಗಳಿಂದ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ನನ್ನ ಕೆಲಸವನ್ನು ನಿರ್ವಹಿಸ್ತಾ ಬಂದಿರುತ್ತೇನೆ. ಎಲ್ಲ ವಲಯಗಳು ಇರುವಂತೆ ಈ ಸಂಸ್ಥೆಯು ಏರುಪೇರುಗಳನ್ನು ಕಂಡಿದೆ. ಹಾಗೆಯೇ ಕೆಲವು ವಿಷಯಗಳಲ್ಲಿ ಟೀಕೆಗಳನ್ನು ಕೂಡ ಪಡೆದಿದೆ. ಹಾಗೆಯೇ ಹೆಚ್ಚು ವಿಷಯಗಳಲ್ಲಿ ಎಲ್ಲರೂ ಖುಷಿಯನ್ನು ಕೂಡ ತಂದಿದೆ. ಉಳ್ಳಾಲ ವಲಯದಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನೋ ಕ್ರಿಕೆಟ್ನ ಚೌಕಟ್ಟಿನಲ್ಲಿ ಕ್ರಿಕೆಟ್ನ ಎಲ್ಲ ನಿಯಮಗಳ ಅನುಸಾರವಾಗಿ ಸರಿಯಾದ ಶಿಸ್ತಿನಿಂದ ಸರಿಯಾದ ಸಮಯಕ್ಕೆ ಕ್ರಿಕೆಟ್ ನಡೆಸುವ ಸಲುವಾಗಿ ನಾವು ಮಾರ್ಚ್ 2020ರಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದ್ದೆವು. ಈ ಸಂಸ್ಥೆ ಡಿಸೆಂಬರ್ 2021ರಲ್ಲಿ ರಿಜಿಸ್ಟರ್ ಕೂಡ ಮಾಡಿದ್ದೇವೆ. ಉಳ್ಳಾಲ ವಲಯದಲ್ಲಿ ಎಲ್ಲರೂ ಒಂದೇ ಕುಟುಂಬ ಎಂಬಂತೆ ಯಾವುದೇ ಭೇದ ಭಾವ ಇರದೆ ಉಳ್ಳಾಲ ವಲಯದಲ್ಲಿ ಸೋದರತೆಯ ಭಾವದಿಂದ ಕ್ರಿಕೆಟ್ ಆಟ ಆಡಿಸುವ ಸಲುವಾಗಿ UCA ಸ್ಥಾಪನೆಗೊಂಡಿತು. ಈ ಸಂಸ್ಥೆಯು ಈಗಾಗಲೇ 2 ವರ್ಷ ಪೂರೈಸಿ ಮುನ್ನುಗ್ಗುತ್ತಿದೆ. ಉಳ್ಳಾಲ ವಲಯದಲ್ಲಿ ಎಲ್ಲ ಆಟಗಾರರಿಗೆ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಈ ಸಂಘ ಅಸ್ತಿತ್ವಕ್ಕೆ ಬಂದದ್ದು ತುಂಬ ಖುಷಿ ತಂದಿದೆ. ಏಕೆಂದರೆ ಕಳೆದ ಕೆಲವು ವರ್ಷಗಳಿಂದ ಎಷ್ಟೋ ಪಂದ್ಯಕೂಟಗಳು ಬೆಳಿಗ್ಗೆ 10-11 ಗಂಟೆ ಆದರೂ ಕೂಡ ಪ್ರಾರಂಭವಾಗುತ್ತಿರಲಿಲ್ಲ. ಎಷ್ಟೋ ತಂಡಗಳಲ್ಲಿ ಶಿಸ್ತು ಸಮಯ ಪಾಲನೆ ಮಾಡುತ್ತಿರಲಿಲ್ಲ. ಆದರೆ ಈಗ UCA ಸ್ಥಾಪನೆ ಆದ ಮೇಲೆ ಬೆಳಿಗ್ಗೆ 8 ಗಂಟೆಗೆ ಬಂದು ಆಡಲು ಕೂಡ ತಂಡಗಳು ರೆಡಿ ಇದ್ದಾರೆ. ಎಲ್ಲ ತಂಡಗಳು ಶಿಸ್ತು ಸಮಯ ಪಾಲನೆ ಮಾಡುತ್ತಾ ಉಳ್ಳಾಲ ವಲಯ ಹಾಗೂ ನಮ್ಮ UCA ಹೆಸರನ್ನು ಮಿಂಚಿಸುತ್ತಿದ್ದಾರೆ. ನಮ್ಮದೇ ಉಳ್ಳಾಲ ವಲಯದ ಆಟಗಾರರು ಈಗ ಮಂಗಳೂರಿನ ಪ್ರಮುಖ ತಂಡಗಳಲ್ಲಿ ಭಾಗವಹಿಸಿದ್ದು ಕೂಡ ನಮ್ಮ UCA ತಂಡಕ್ಕೆ ಹಾಗೂ ಉಳ್ಳಾಲ ವಲಯಕ್ಕೆ ಖುಷಿ ತಂದಿದೆ. ಪ್ರಸ್ತುತ ಸಾಲಿನಲ್ಲಿ ಸಫರ್ ಮಂಚಿಲ್ ತಂಡದ ಜಾಸಿಮ್ ಮುನ್ನಾ, SRG ಜಮಖಂಡಿ ತಂಡದ ತ್ಯಾಗರಾಜ್, ನಿಖಿಲ್, ವಿಶ್ವಾಸ್, ಕೀರ್ತಿ ಸ್ಪೋರ್ಟಿಂಗ್ ತಂಡದ ಬಾಷಿತ್, ತೋಯಿಫ್, MSC ತಂಡದ ಅಸ್ಗರ್, ಬಿ ಬಾಯ್ಸ್ನ ತಸ್ಲೀಂ, ಜುಬೇರ್, ಸಾದಿಕ್, ಕಲಂದರ್, ಇಜಾಜ್, ಸಫಾ ಕುತ್ತಾರ್ನ ಜಮ್ಶೀರ್, ಅಲೆಕಲ ಸ್ಪೋರ್ಟಿಂಗ್ನ ಇಜಾಜ್, ಸಫೀಕ್, DFC ತಂಡದ ನಿಜಾಮ್, ಹಾಶಿಕ್, ಹಾಗೆಯೇ ನಜಾತ್ ತಂಡದ ನಿಜಾಮ್, ಮಕ್ಯಾತ್ ತಂಡದ ನೌಷದ್, ಇರ್ಷಾದ್, ಅಮೀರ್, NYM ತೊಕ್ಕೂರ್ ತಂಡದ ರಕ್ಷಿತ್, ಕಿಶೋರ್, ನಿಖಿಲ್, ಶೈನ್ ತಂಡದ ಇಮ್ರಾನ್ ಹಾಗೂ ಸುಲೇಮಾನ್. ಈ ಎಲ್ಲ ಆಟಗಾರರು ಮಂಗಳೂರಿನ ಪ್ರಮುಖ ತಂಡಗಳಲ್ಲಿ ಆಟವಾಡುತ್ತಾ ಉಳ್ಳಾಲದ ಹೆಸರನ್ನು ಎತ್ತರಕ್ಕೆ ಕೊಂಡೋಗುತ್ತಾ ಇದ್ದಾರೆ. ಹಾಗೆಯೇ UCAನ ಪ್ರಮುಖ ತಂಡವಾದ SRG ಚೊಂಬುಗಡ್ಡೆ ಮಂಗಳೂರಿನ ಉರದಲ್ಲಿ ನಡೆಯುವ ಪ್ರತಿಷ್ಠಿತ RR ಮೆಮೋರಿಯಲ್ ಟ್ರೋಫಿ 30 ಓವರಿನ ಪಂದ್ಯಕೂಟದಲ್ಲಿ ಕಳೆದ 3 ವರ್ಷಗಳಲ್ಲಿ ಸೆಮಿಫೈನಲ್ ಹಂತಕ್ಕೆ ಬಂದಿರುತ್ತದೆ. ಈ ವಿಷಯ ಕೂಡ ಉಳ್ಳಾಲದ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ. ಯಾಕೆಂದರೆ ಉಳ್ಳಾಲದ ಒಂದು ತಂಡ ಹೋಗಿ ಮಂಗಳೂರಲ್ಲಿ ಆಡೋದಂದರೆ ಭಾರಿ ಕಷ್ಟಕರ ವಿಷಯ. ಹಾಗೆಯೇ UCAನ 2021ರ ಉಳ್ಳಾಲ ವಲಯದಲ್ಲಿ ಅಂಪೈರ್ಸ್ ಅಸೋಸಿಯೇಷನ್ ಕೂಡ ಒಂದು ಅಂಪೈರ್ಸ್ ಗ್ರೂಪ್ ಅನ್ನು ಪರಿಚಯಿಸಿದೆ. ಇದು ನಮ್ಮ UCAನ ಪಂದ್ಯಾಕೂಟಕ್ಕೆ ಅಂಪೈರ್ಸ್ ಅನ್ನು ಒದಗಿಸುತ್ತದೆ. ಹಾಗೆಯೇ ಮಂಗಳೂರಿನಲ್ಲಿ ನಡೆಯುವ ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ನಮ್ಮ ವಲಯದ ಅಂಪೈರ್ನವರು ಕಾರ್ಯವಹಿಸುತ್ತಿದ್ದಾರೆ. ಶ್ರೀರಾಜ್ ಕುಂಪಳ, ಸಲೀಂ ಹಳೆಕೋಟೆ, ಹಾಗೆಯೇ ರಾಜೇಶ್ ಪಡೀಲ್, ಹಾಗೆಯೇ ಜಾಸಿಮ್ ಮುನ್ನಾ ಇಂತಹ ಸದಸ್ಯರು ಅಂಪೈರ್ ಕಮಿಟಿಯಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಆಟಗಾರರಿಗೆ ಹಾಗೂ ತಂಡಗಳಿಗೆ ಸಹಾಯವಾಗಲಿ ಎಂದು ಕ್ವಿಕ್ ಜನರೇಟ್ ಎಂಬ ಆನ್ಲೈನ್ ಸ್ಕೋರಿಂಗ್ ಆ್ಯಪನ್ನು ಕೂಡ ಉಳ್ಳಾಲದ ಕ್ರಿಕೆಟ್ ಪ್ರೇಮಿಗಳಿಗೆ ಪರಿಚಯಿಸಿದ್ದೇವೆ. ಈ ಆ್ಯಪ್ನಿಂದ ಮನೆಯಲ್ಲಿಯೇ ಅಥವಾ ಹೊರಗಿನ ದೇಶದಲ್ಲಿ ಕೂತ್ಕೊಂಡು ಆನ್ಲೈನ್ ಸ್ಕೋರನ್ನು ನೋಡಬಹುದಾಗಿದೆ. ಕಳೆದ ವರ್ಷ ಅಂದರೆ 2020-21ರ ಸಾಲಿನಲ್ಲಿ UCAಯಲ್ಲಿ 24 ತಂಡಗಳು ಭಾಗವಹಿಸಿದ್ದು, ಅದರಲ್ಲಿ ಕೀರ್ತಿ ಸ್ಪೋರ್ಟಿಂಗ್ ಉಳ್ಳಾಲ ಆ ತಂಡವು ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಸಾಲಿನಲ್ಲಿ ಅಂದರೆ 2021-22 ಸಾಲಿನಲ್ಲಿ 11 ಪಂದ್ಯಾಕೂಟಗಳು ನಡೆದಿದ್ದು, ಅದರಲ್ಲಿ SRG ಚೊಂಬುಗುಡಿ ತಂಡವು ವರ್ಷದ ಕ್ರಿಕೆಟ್ ತಂಡ ಎಂದು ಹೆಗ್ಗಳಿಕೆ ಪಾತ್ರವಾಗಿದೆ. ಹಾಗೆಯೇ ದೂರದ ಕೇರಳದ ಮಂಜೇಶ್ವರದಲ್ಲಿ ನಡೆದ ಪಂದ್ಯಾಕೂಟದಲ್ಲಿ ನಮ್ಮ ತಂಡವಾದ ಬ್ರದರ್ಸ್ ಮಕ್ಯ ತಂಡವು ಚಾಂಪಿಯನ್ ಆಗಿ ಮೂಡಿಬಂದದ್ದು UCAಗೆ ಒಂದು ಹೆಮ್ಮೆಯ ವಿಷಯವಾಗಿದೆ.
ಈ ವರ್ಷ ಮೇ ತಿಂಗಳಲ್ಲಿ ಅಂಡರ್ ಆರ್ಮ್ ಕ್ರಿಕೆಟ್ ಕಾಶಿ ಎಂದು ಹೆಸರಾಗಿರುವ ಉರುವ ಮೈದಾನದಲ್ಲಿ UCA ನಡೆಸಿದ UCA ಚಾಂಪಿಯನ್ಶಿಪ್ ಟ್ರೋಫಿ ಪಂದ್ಯಕೂಟದಲ್ಲಿ UCAನ 25 ತಂಡಗಳು ಭಾಗವಹಿಸಿದ್ದವು. ಅದರಲ್ಲಿ ಬಿ ಬಾಯ್ಸ್ ಹಳೆಕಲ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುತ್ತದೆ. ಹಾಗೆಯೇ ಕೀರ್ತಿ ಸ್ಪೋರ್ಟಿಂಗ್ ತಂಡವು ದ್ವಿತೀಯ ಸ್ಥಾನವನ್ನು ಅಲಂಕರಿಸಿತ್ತು. ಹಾಗೆಯೇ ಬರುವ ಸೀಸನ್ ಅಂದರೆ 2022-23ರಲ್ಲಿ ಮಾಸ್ಟರ್ಸ್ ಪಂದ್ಯಕೂಟವನ್ನು ಅಂದರೆ ಅಬವ್ 40 ಏಜ್ನ ಪಂದ್ಯಕೂಟವನ್ನು ಕೂಡ ಆಯೋಜಿಸಲು ನಮ್ಮ UCA ಈಗಾಗಲೇ ಆಸಕ್ತಿ ವಹಿಸಿದೆ. ಬರುವ ದಿನಗಳಲ್ಲಿ ಅದರ ಪೂರ್ವಭಾವಿ ಸಭೆಯನ್ನು ಕರೆದು ತಂಡವನ್ನು ನೋಂದಣಿ ಮಾಡಲಿದ್ದೇವೆ. ಈ ರೀತಿಯ ಪಂದ್ಯಕೂಟದಿಂದ ಏಜ್ ಅಬವ್ 40 ಆಟಗಾರರು ಕೂಡ ಯುವಕರನ್ನು ನಾಚಿಸುವಂತೆ ಕ್ರಿಕೆಟ್ ಪಂದ್ಯಾಟವನ್ನು ಆಡುವ ಅವಕಾಶ ಸಿಕ್ಕಿದಂತೆ ಆಗುತ್ತದೆ. ಈ ವಿಷಯ ತಿಳಿಸಿದಾಗ ಕೆಲವು ಆಟಗಾರರಿಗೆ ಹಾಗೂ ಕೆಲವು ತಂಡಗಳಿಗೆ ಖುಷಿಯನ್ನು ಕೂಡ ತಂದಿದೆ. ಪ್ರಸ್ತುತ ನಮ್ಮೆಲ್ಲರ ಮುಂದೆ MS ಚೆಂಬುಗೌಡ ತಂಡದ ವಿಲ್ಫ್ರೆಡ್ ಅವರ ವಯಸ್ಸು 54 ಆದರೂ ಕೂಡ ಈಗ ಕೂಡ ಬ್ಯಾಟಿಂಗ್ ಬೌಲಿಂಗ್ ಕೀಪಿಂಗ್ನಲ್ಲಿ ಯುವಕರನ್ನು ನಾಚಿಸುವಂತೆ ಅವರು ಆಟವನ್ನು ಆಡುತ್ತಿದ್ದಾರೆ. ನಮ್ಮ ಮಾಜಿ ಅಧ್ಯಕ್ಷರಾದ ಉಮರ್ ಫಾರೂಕ್ ಅವರು, ಓಷನ್ ತಂಡದ ನವೀನ್ ಅವರು, ಅಲೆಕಲಾ ಸ್ಪೋರ್ಟಿಂಗ್ ತಂಡದ ಅಶೋಕ್ ಗೋರಿ ಅವರು, ಹಾಗೆಯೇ ಕಿಶೋರ್, ಮೊಹಮ್ಮದ್ ಅಲಿ, ಸೈಯದ್, ಮುಸ್ತಾ, ಅಜೀಜ್, ಖಲೀಲ್ ಇವರೆಲ್ಲರೂ ಈಗಲೂ 25ರ ಯುವಕರಂತೆ ಆಟವಾಡುತ್ತಾರೆ. ಇದನ್ನು ನೋಡಿ ನಮ್ಮ ಯುವಕರು ಕಲಿಯಬೇಕಾಗಿ ಇದನ್ನು ನಾನು ಹೇಳಿಕೊಳ್ತೇನೆ. UCAನ ಎಲ್ಲ ಕಮಿಟಿ ಸದಸ್ಯರು UCA ಅನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಬೇಕೆಂಬುದು ಎಲ್ಲರ ಒಂದು ವಿಷಯವಾಗಿದೆ. UCA ಕಮಿಟಿಯವರು ಏನನ್ನೂ ಅಪೇಕ್ಷಿಸದೆ ಹಗಲು ಇರಲು ಶ್ರಮಿಸುತ್ತಿದ್ದಾರೆ. ಪ್ರಸ್ತುತ UCA ಕಮಿಟಿಯಲ್ಲಿ 14 ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ವರ್ಷ ಅಂದರೆ UCAಯು ಪ್ರತಿ ವರ್ಷಕ್ಕೆ 2 ಸಾರಿ UCA ವತಿಯಿಂದ ಪಂದ್ಯಕೂಟವನ್ನು ಆಯೋಜನೆ ಮಾಡಲು ಈಗಾಗಲೇ ಯೋಜನೆಯನ್ನು ಈಗಾಗಲೇ ರೂಪಿಸಿಕೊಂಡಿದೆ. ಒಂದು 20 ಓವರಿನ ರೋಲಿಂಗ್ ಟ್ರೋಫಿಯನ್ನು ಪ್ರತಿ ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ, ಹಾಗೆಯೇ UCAನ ಚಾಂಪಿಯನ್ ಟ್ರೋಫಿ ಪಂದ್ಯಕೂಟ ಏಪ್ರಿಲ್ ತಿಂಗಳಲ್ಲಿ ನಡೆಸಬೇಕೆಂದು ಯೋಜನೆ ಮಾಡಿಕೊಂಡಿದ್ದೇವೆ. ಹಾಗೆಯೇ ಬರುವ ವರ್ಷದಲ್ಲಿ UCA ವತಿಯಿಂದ ನೆಕ್ಸ್ಟ್ ಸೀಸನಲ್ಲಿ UCA ವತಿಯಿಂದ ವರ್ಷದ ಕೊನೆಗೆ ಬಡ ವರ್ಗದ ಜನರ ಸಹಾಯಕ್ಕೆ ಅಗತ್ಯವಾಗಿರುವ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲು UCA ಕಮಿಟಿಯವರು ಯೋಜನೆಯನ್ನು ರೂಪಿಸಿದ್ದಾರೆ. ಇದಕ್ಕೆ UCAನ ಎಲ್ಲ ತಂಡಗಳ ಸಹಾಯ ಹಾಗೂ ಎಲ್ಲ ಆಟಗಾರರ ಸಹಾಯ ಅಗತ್ಯವಾಗಿದೆ. ಬರುವ ವರ್ಷದಿಂದ ಹೆಚ್ಚು ತಂಡಗಳು ಭಾಗವಹಿಸಿ ಶಿಸ್ತಿನಿಂದ ಕ್ರಿಕೆಟ್ ಮತ್ತು UCA ಅನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕೆಂದು ಹೇಳಿ ನನ್ನ ಈ UCAನ 2021-22ರ ವರದಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವ್ಯಾಪ್ತಿಗೆ ಒಳಪಟ್ಟಂತಹ ಎಲ್ಲ ತಂಡಗಳ ಸದಸ್ಯರು ಈಗಾಗಲೇ ತಾವೆಲ್ಲರೂ ಇಲ್ಲಿ ಹಾಜರಾಗಿದ್ದೀರಿ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಪಸ್ಥಿತರಿರುವಂತಹ ಮಾಧ್ಯಮ ವೃಂದ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ಸಂಬಂಧಪಟ್ಟಂತಹ 2021-22ನೇ ಸಾಲಿನ ವರದಿಯನ್ನು ಈಗಾಗಲೇ ನಿಮ್ಮ ಕಾರ್ಯದರ್ಶಿಯವರಾದಂತಹ ಮಹೇಶ್ ಕುತ್ತಾರ್ ತಮ್ಮ ಮುಂದೆ ಮಂಡಿಸಿದ್ದಾರೆ. ತಮ್ಮೆಲ್ಲರ ಸಹಕಾರ ಇದ್ದರೆ, ತಮ್ಮೆಲ್ಲರ ಒಪ್ಪಿಗೆ ಇದ್ದರೆ ಒಂದು ಜೋರಾದ ಕೈಚಪ್ಪಾಳೆ ಮುಖೇನವಾಗಿ ಅದನ್ನು ಅನುಮೋದಿಸಿ ಕ್ರಿಕೆಟ್ ಅಸೋಸಿಯೇಷನ್ ಪ್ರಾರಂಭವಾದ ನಂತರ ಗಮನಿಸಿದ್ದೀರಿ ತಾವೆಲ್ಲರೂ. ಪ್ರಮುಖವಾಗಿ ಅಂತರ್ಜಾಲದ ಮುಖಾಂತರವಾಗಿ ತಮ್ಮೆಲ್ಲರ ಆಟವನ್ನು ಎಲ್ಲ ಕಡೆಯಲ್ಲಿ ಎಲ್ಲ ವೀಕ್ಷಕರು ವೀಕ್ಷಿಸುವಂತೆ ವ್ಯವಸ್ಥೆಯನ್ನು ಕೂಡ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ತಮಗಾಗಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ಒಂದು ಜೋರಾದ ಕೈಚಪ್ಪಾಳೆ ಮುಖೇನ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇವರನ್ನು ಅಭಿನಂದಿಸಬೇಕು. ಅದು ಎಲ್ಲದರಲ್ಲೂ ಸಹಿ ಎಣಿಸಿಕೊಂಡು ಇದೀಗ ಮುಂದಿನ ವರ್ಷದ ಯೋಜನೆಯನ್ನು ಕೂಡ ತಿಳಿಸಿದರು. ಅದರಲ್ಲಿ ಕ್ರೀಡೆಗೆ ಮಾತ್ರವಲ್ಲ, ಇನ್ನು ಸಮಾಜಮುಖಿ ಕಾರ್ಯವನ್ನು ಕೂಡ ಸಂಸ್ಥೆಯ ವತಿಯಿಂದ ಅವರು ನಡೆಸಲಿಕ್ಕಿದ್ದಾರೆ ಅನ್ನುವಂತಹ ಮಾತನ್ನು ಕಾರ್ಯದರ್ಶಿ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರ ವರದಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಒಂದು ಸಂಸ್ಥೆಯ ಸರ್ವ ಕೆಲಸಗಳನ್ನು ಸಿದ್ಧಪಡಿಸುವಂತಹ ಜವಾಬ್ದಾರಿ ಖಂಡಿತವಾಗಿಯೂ ಕಾರ್ಯದರ್ಶಿ ಅವರ ಮೇಲಿದೆ. ಅದನ್ನು ಸಂಪೂರ್ಣವಾಗಿ ನಿಭಾಯಿಸಿರುವವರು ಶ್ರೀಯುತ ಮಹೇಶ್ ಕುತ್ತಾರ್. ಅವ್ರು ಮೊದಲೇ ತಿಳಿಸಿದ್ರು ಸಾಕಷ್ಟು ಟೀಕೆಗಳು ಕೂಡ ಬಂದಿತ್ತು ಅಂತ. ಟೀಕೆಗಳು ಬಂದಾಗ ಮಾತ್ರ ಒಂದು ಸಂಸ್ಥೆ ಗಟ್ಟಿಯಾಗಲು ಸಾಧ್ಯ. ಆ ಟೀಕೆ ಬಂದಾಗ ಮುಂದೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಅವರು ಕೂಡ ಗಮನಿಸ್ಕೊಳ್ತಾರೆ. ಈ ಹಂತದಲ್ಲಿ ಟೀಕೆ ಕೂಡ ಖಂಡಿತವಾಗಿ ಬೇಕು ಮಹೇಶ್ ಅವರೇ. ಇದೀಗ ಮಹೇಶ್ ಅವರು ಸಿದ್ಧಪಡಿಸಿದಂತಹ ಎಲ್ಲ ಅಂಶಗಳನ್ನು ಅನುಷ್ಠಾನಗೊಳಿಸಿರುವಂತಹ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ 2021-22ನೇ ಸಾಲಿನ ಮುಖ್ಯಸ್ಥ ಅಂದರೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಇವರು ಇದೀಗ ತಮ್ಮ ಮುಂದೆ ಅವರ ಮಾತುಗಳನ್ನಾಡಲಿಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವ ಕಣಚೂರು ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕರಾದ ಸನ್ಮಾನ್ಯ ಶ್ರೀ ಅಬ್ದುಲ್ ರೆಹಮಾನ್ ರವರೇ, ಸಾಲಿಡ್ ಫಿಟ್ನೆಸ್ ಮಾಲೀಕರಾದ ತ್ವಾಹರ್ ಅವರೇ,
ಹಾಗೂ UCA ಕಮಿಟಿಯ ಸದಸ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರೇ ಹಾಗೂ ತಂಡಗಳ ಆಟಗಾರರೇ, ನಿಮಗೆಲ್ಲರಿಗೂ UCA ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ನಲ್ಮೆಯ ಹೃದಯಾಂತರಾಳದ ಸ್ವಾಗತಗಳು ಹಾಗೂ ನಮನಗಳು. ನಮಗೆಲ್ಲ ಕ್ರಿಕೆಟ್ ಕೇವಲ ಒಂದು ಆಟವಲ್ಲ, ಇದು ಜೀವನ ಕ್ರಮವಾಗಿದೆ, ಬದುಕಿನ ಅವಿಭಾಜ್ಯ ಅಂಗ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ಅಥವಾ ನಾನಾ ಜವಾಬ್ದಾರಿಗಳು ಮನಸ್ಸಿನಲ್ಲಿದ್ದರೂ ಆಟವಂತೂ ಆಡಲೇಬೇಕು. ಆ ಪರಿಸ್ಥಿತಿ ಎಲ್ಲ ರೀತಿಯ ಆಟಗಾರರಲ್ಲೂ ಇದೆ. ಕ್ರಿಕೆಟಿಗರಲ್ಲಿ ಇದು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ. ಸಣ್ಣ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೂ ಇದರ ಗೀಳು ಬಹಳಷ್ಟಿದೆ. ಅಂತಹ ಕ್ರಿಕೆಟ್ನಲ್ಲಿ ಜೀವನದ ಅದೆಷ್ಟೋ ಪಾಠಗಳು ಅಡಗಿವೆ. ಸೋಲು ಗೆಲುವುಗಳ, ನೋವು ನಲಿವುಗಳ ಬದುಕಿನ ಬಹುದೊಡ್ಡ ಚಿತ್ರಣವನ್ನು ಕಲಿಸುತ್ತದೆ. ಸೋಲು ಗೆಲುವುಗಳನ್ನು ಮೆಟ್ಟಿ ದುಃಖ ದುಮ್ಮಾನಗಳನ್ನು ಎದುರಿಸುವ ಚಿಂತನೆಯನ್ನು ಕಲಿಸುತ್ತದೆ. ಈ ಆಟದಲ್ಲಿ ಕಾಣುವ ಹೋರಾಟದ ಮನೋಭಾವ, ಹೋರಾಟದ ಕೆಚ್ಚು, ಪಂದ್ಯಾಟದ ಬಳಿಕ ಸಹೋದರತ್ವದಲ್ಲಿ, ಗೆಳೆತನದಲ್ಲಿ ಮುಕ್ತಾಯ ಕಾಣುವ ರೀತಿಯಂತೂ ಒಂದು ಸುಂದರ ಕಾವ್ಯದಂತೆ ಕಾಣುವುದು. ಈ ರೀತಿಯ ಸಂದರ್ಭಗಳನ್ನು ಕಂಡವರಿಗೆ ಇದು ಒಂದು ವಿಶೇಷವೆನಿಸಿದರೂ ನಮಗೆಲ್ಲ ಇದು ದಿನಚರಿ. ಸೋಲು ಗೆಲುವುಗಳ ವಿಮರ್ಶೆ ಯಾರ ನಿಲುವಿಗೂ ನಿಲುಕದ್ದು. ಇಲ್ಲಿ ಫಲಿತಾಂಶ ಮುಖ್ಯವಲ್ಲ. ಎಷ್ಟೋ ಗಂಭೀರ ಚರ್ಚೆಗಳು ಮಂದಹಾಸದ ನಗುವಿನಲ್ಲಿ ಮುಕ್ತಾಯವಾಗುತ್ತದೆ. ತಂಡಗಳ ನಡುವಿನ ಜಿದ್ದಿನ ಪೈಪೋಟಿ, ಆಟದ ಬಳಿಕ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದವರೆಷ್ಟೋ ಇದ್ದಾರೆ. ಗಜಗಂಭೀರ ಹಣಾಹಣಿ ನಡೆಯುತ್ತಿದ್ದರೂ ಎದುರಾಳಿ ತಂಡದ ಆಟಗಾರರು ನೋವಿನಲ್ಲಿ ಸಿಲುಕಿದಾಗ, ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೊಳಗಾದಾಗ ಅಂತಹ ಆಟಗಾರನ ಉಪಚಾರದಲ್ಲಿ ಎದುರಾಳಿ ತಂಡದ ಆಟಗಾರರೇ ಮುಂಚೂಣಿಯಲ್ಲಿ ನಿಂತು ಸಹಕರಿಸಿದ, ಸಂತೈಸಿದ, ಜೀವ ಉಳಿಸಿದ ಅದೆಷ್ಟೋ ಉದಾಹರಣೆಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಇಂತಹ ಕ್ರಿಕೆಟನ್ನು ಉಳಿಸುವುದು, ಬೆಳೆಸುವುದು, ಹಾಗೆ ಸಮಾಜದ ಒಳಿತಿನಲ್ಲಿ ಭಾಗವಹಿಸಲು ನಮಗೆ ಸಿಕ್ಕ ಸುವರ್ಣಾವಕಾಶ ಇದು. ಈ ನಿಟ್ಟಿನಲ್ಲಿ ಉಳ್ಳಾಲ ವಲಯದ ಹಲವಾರು ಕ್ರೀಡಾ ಪ್ರೇಮಿಗಳ, ಬಹಳಷ್ಟು ತಂಡಗಳ ಕನಸಿನ ಕೂಸೆ ಈ UCA. ಇದರ ಶ್ರೇಯಸ್ಸು ನಿಮಗೆಲ್ಲ ಸಲ್ಲುತ್ತದೆ. ನಿಮ್ಮಿಂದಲೇ ಇದು ಸಾಕಾರದ 2 ವರ್ಷಗಳನ್ನು ಪೂರೈಸಿದೆ. 3 ಧರ್ಮಗಳ, 27 ತಂಡಗಳ, 510 ಸದಸ್ಯರ, ಸಾವಿರಾರು ಅಭಿಮಾನಿಗಳ ಒಂದು ದೊಡ್ಡ ಸಮೂಹವೇ UCA ಜೊತೆ ಇರುವುದು ಕನಸಿನಂತೆ ಕಂಡರೂ ಇದು ಸಾಕಾರಗೊಂಡಿದೆ. ಧನ್ಯವಾದಗಳು ಗೆಳೆಯರೇ. ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ನ ಆಟಗಾರರ ಬಗ್ಗೆ ಕೆಲವೊಂದು ಗೊಂದಲದ ಹೇಳಿಕೆಗಳಿವೆ. ಅವು ಏನು ತುಳುಟೆ ಬರೋಡಾಪುಂಡು ಅವ್ರು ಬಂಡ ಈ ಜವನ ಇಡೀ ದಿನ ಗೊಬ್ಬುದು ಟ್ಯಾಮ್ ಹಾಳುವಂಗೆ ಬೇರುವನ್ ಬೇರು ವಾ ಬೇಲೆಗಳ ಆಪುಜೇರು ಅಕ್ಲಿರ್ದು ದಾಲ ಆಪುಜಿನೇ ಬಂದ್ ಬೇರು ಇತ್ತ ಐ ಕ್ಯಾನ್ ಜಿ ಬೆಸ್ಟ್ ಎಕ್ಸಾಂಪಲ್ ಕೊರ್ಪೆ ಇತ್ತ 3G ದ ಟೈಮ್ ನಮ್ಮ ಗಂಗಸರ ಅವಾರ್ಡ್, ಗಾಂಜಾ ಅವಾರ್ಡ್, ಅದು ಗ್ಯಾಂಗ್ ಅವಾರ್ಡ್ ಅವಾರ್ಡ್ ನಮ್ಮ ವೈಟ್ಲ ಇಜ್ಜ ದಯಪಂಡ ನಂಗೆ ಕ್ರಿಕೆಟ್ ಗೊಬ್ಬರನೇ ಬುಡ್ಸೋದಿಜ್ಜಿ ಅಂಚಾದು ಪೋನಾಗ ಐಕ್ ಒಯ್ಕಲ ಟೈಮ್ ಅಂತಾರೆ ಆಪುಜಿ ನಮ್ಮ ಎಡ್ಡೆ ಸಾಧಿರೆ ಬೋಂದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಈ ಸಮಾಜಹೀನ ಕೆಲಸಕ್ಕೆ ಮುಂದಾದ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೇವೆ. ಇದನ್ನು ಗಮನಿಸಿದಾಗ ಅಂತೂ ಕ್ರಿಕೆಟ್ ಅಥವಾ ಯಾವುದೇ ಆಟಗಳಿರಲಿ ಆಟವೇ ಶ್ರೇಷ್ಠ ಎಂದೆನಿಸುವುದು. ಆದ್ದರಿಂದಲೇ ಇತ್ತೀಚಿನ ಸಮಯಗಳಲ್ಲಿ ಮಕ್ಕಳನ್ನು ಮನೆಯಿಂದ ಕೇವಲ ಆಟ ಆಡಲೇ ಹೊರಗೆ ಕಳಿಸಿದ್ದಾರೆ. ಹೊರಪಿದೇಬೋದು ಗೊಬ್ಬುದುವಲೆ ಮಾರ್ರ. ಯಾಕೆಂದರೆ ಆಟಗಳು ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನು ಸುದೃಢಗೊಳಿಸುತ್ತದೆ, ಸಮಾಜಕ್ಕೆ ಮಾರಕವಾದ ಅನ್ಯ ಚಟುವಟಿಕೆಗಳಿಂದ ದೂರವಿರಿಸುತ್ತದೆ. ಅಷ್ಟೇ ಅಲ್ಲದೆ ಹತ್ತೂರಿನ ಜನರೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡುವುದರಿಂದ ಯಾವುದೇ ಸಮಸ್ಯೆಗಳು ಕೇವಲ ಒಂದು ಫೋನ್ ಕರೆಯಲ್ಲೇ ಮುಕ್ತಾಯವಾದ ಸುಖಾಂತ್ಯ ಕಂಡದ್ದು ಇದೆ. ಇನ್ನು ಕೆಲವೊಂದು ಬದಲಾವಣೆಯು ನಮ್ಮಿಂದ ಆರಂಭವಾಗಿದೆ. ಹಿಂದೆ ಎಲ್ಲ ಪಂದ್ಯಕೂಟಗಳು ಕೇವಲ ನಗದು ಮತ್ತು ಟ್ರೋಫಿಗಳಲ್ಲಿ ಮುಗಿಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಟಗಾರರಿಗೆ ಅಕ್ಕಿ ವಿತರಣೆ ಕೂಡ ನಡೆಯುತ್ತಿದೆ. ಆಯೋಜಕರು ಸಮಾಜದ ಬಡವರ್ಗದ ಜನರಿಗೆ ಆರ್ಥಿಕ ಸಹಾಯ, ಅಶಕ್ತರಿಗೆ ವಿಶೇಷ ಸಲಕರಣೆಗಳನ್ನು ನೀಡಿ ಮಾದರಿಯಾದ ಘಟನೆಗಳು ಆರಂಭವಾಗಿದೆ. ಆದುದರಿಂದ ನಮ್ಮ ಸರ್ಕಾರ, ಆಡಳಿತ ವರ್ಗ, ಶಾಸಕರಲ್ಲಿ ಮನವಿ ಕೊಟ್ಟಿಕೊಂಡಿದ್ದರ ಬಗ್ಗೆ ನಮ್ಮ ಆಟಗಾರರಿಗಾಗಿ ಒಂದು ಸುಂದರ ಮೈದಾನದ ವ್ಯವಸ್ಥೆ, ಆಟದ ಅವಶ್ಯಕತೆಗಳನ್ನು ಶಕ್ತಿ ಅನುಸಾರ ನೀಡಿ ಸಮಾಜದ ಯುವ ಸಮುದಾಯದ ಬೇಡಿಕೆ ಈಡೇರಿಸಲು
ಸರ್ವ ರೀತಿಯಲ್ಲಿ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇನೆ. ನನಗೆ ಅವಕಾಶ ನೀಡಿದ, ಸಹಕರಿಸಿದ, ಆಲಿಸಿದ ತಮಗೆಲ್ಲ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡುತ್ತಿದ್ದೇನೆ. ಜೈ ಹಿಂದ್. ಅಂತಿಮ ಎಸೆತದವರೆಗೆ ಪಂದ್ಯಾಟ ಹೇಗೆ ಮುಗಿಯುವುದಿಲ್ಲವೋ ಆ ಅಂತಿಮ ಕ್ಷಣದವರೆಗೆ ಜೀವನವನ್ನು ಕೂಡ ಬಿಟ್ಟು ಕೊಡಬಾರದು ಅನ್ನುವಂತಹ ಸಂದೇಶವನ್ನ ಕೊಡುತ್ತಿರುವಂತಹ ನನ್ನ ನೆಚ್ಚಿನ ಕ್ರೀಡೆ ಕ್ರಿಕೆಟ್ ಅನ್ನುವಂತಹ ಸಂದೇಶವನ್ನು ತಮಗೆಲ್ಲರಿಗೂ ನೀಡಿದ್ದಾರೆ ತಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಕುಮಾರ್ ಅವರು. ಅದೇ ರೀತಿ ಸಮಾಜದ ದುಶ್ಚಟಗಳಿಂದ ನಮ್ಮ ಯುವಕರನ್ನ ದೂರ ಇಡುವಲ್ಲಿ ಸ್ಪರ್ಧಾತ್ಮಕವಾದ ಪಂದ್ಯಾಟಗಳನ್ನು ಆಯೋಜಿಸುವ ಮುಖೇನವಾಗಿ ನಮ್ಮ UCA ಸಹಕಾರವನ್ನು ನೀಡಿದೆ ಅನ್ನುವಂತಹ ಬಹಳಷ್ಟು ಅಭಿಮಾನದ ಮಾತನ್ನು ಕೂಡ ಶ್ರೀಯುತ ಸಂತೋಷ್ ಕುಮಾರ್ ಅವರು ಈಗಾಗಲೇ ತಮ್ಮ ಮುಂದೆ ಆಡಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ಕಳೆದ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸುವಂತಹ ಸಮಯ. ಕಳೆದ ಸಾಲಿನಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಮುಖಾಂತರವಾಗಿ ನಡೆದಂತಹ ಪಂದ್ಯಾಟಗಳಲ್ಲಿ ಸರ್ವಶ್ರೇಷ್ಠ ಪ್ರದರ್ಶನವನ್ನು ನೀಡಿದಂತಹ ವೈಯಕ್ತಿಕ ಬಹುಮಾನ ಅದೇ ರೀತಿ ತಂಡ ಬಹುಮಾನಗಳನ್ನು ನೀಡುವಂತಹ ಸಮಯ ಆಗ್ತಾ ಇದೆ. ಅದರ ಮೊದಲು ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಸ್ಪರ್ಧಾತ್ಮಕವಾದ ಪಂದ್ಯಾಟ ಸಾಗಿ ಬರಬೇಕಾದ್ರೆ ಅಲ್ಲಿ ಅಂಪೈರಿಂಗ್ ಬಹಳಷ್ಟು ಪ್ರಾಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸಿದೆ ಅಂತ ಈಗಾಗಲೇ ಅಂಪೈರಿಂಗ್ ಕಮಿಟಿಯ ಶ್ರೀಯುತ ಫಾರೂಕ್ ಉಳ್ಳಾಲ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಂತರ್ಜಾಲದ ಬಳಕೆ ಇದ್ರೂ ಕೂಡ, ತಂತ್ರಜ್ಞಾನದ ಬಳಕೆ ಇದ್ರೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ನಮ್ಮ ಮುಖ್ಯ ತೀರ್ಪುಗಾರರು ಆನ್ ಫೀಲ್ಡ್ ಅಲ್ಲಿ ಆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಪನ್ನ ನೀಡುವ ಮುಖಾಂತರವಾಗಿ ಎಲ್ಲ ತಂಡಗಳ ಆಟಗಾರರನ್ನ ಒಗ್ಗೂಡಿಸಿಕೊಂಡು ಅವರ ಮಧ್ಯೆ ಸಮನ್ವಯವನ್ನು ಸಾಧಿಸಿಕೊಂಡು ಸಾಕಷ್ಟು ಈ ಒಂದು ವರ್ಷದಲ್ಲಿ ತಮ್ಮ ತಂಡಗಳ ಮಧ್ಯೆ ನೇರವಾದ ಸ್ಪರ್ಧೆಯನ್ನು ಆಯೋಜಿಸುವಲ್ಲಿ ಅವರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ವೀಕ್ಷಕ ವಿವರಣೆಗಾರರ ಮಾತಿನಲ್ಲಿ ಹೇಳಬೇಕಾದ್ರೆ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ನಮ್ಮ ತೀರ್ಪುಗಾರರು ಅಂತ. ಅವರಿಗೆ ಒಂದು ಜೋರಾದ ಕೈಚಾಪಾಳೆ ಬರಲಿ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಎಲ್ಲ ತೀರ್ಪುಗಾರರಿಗೆ ಪ್ರಸ್ತುತ ಅವರು ಇಲ್ಲಿ ಹಾಜರಿಲ್ಲ, ಆದರೂ ಅವರ ಹೆಸರನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಮುಖೇನವಾಗಿ ಈ ಒಂದು ವೇದಿಕೆಯಿಂದ ಅವರೆಲ್ಲರಿಗೂ ನಮ್ಮ ಮುಖಾಂತರ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ತೀರ್ಪುಗಾರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಶ್ರೀಯುತ ಸೀರಜ್ ಕುಂಪಲ. ಇವರಿಗೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ತೀರ್ಪುಗಾರ ಶ್ರೀಯುತ ರಾಜೇಶ್ ಪಡೀಲ್, ಇವರು ಕೂಡ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳು. ಶ್ರೀಯುತ ನಾರಾಯಣ್ ಕಾಮತ್ ಇವರು ಕೂಡ ನಮ್ಮೊಂದಿಗೆ ಸಹಕರಿಸಿದರು, ಅವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ತೀರ್ಪುಗಾರ ಶ್ರೀಯುತ ಸಲೀಂ ಹಳೆಕೋಟೆ, ಇವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮುಂದೆ ವೈಯಕ್ತಿಕ ಬಹುಮಾನಗಳನ್ನು ನೀಡುವಂತಹ ಸಮಯ. ಪ್ರಾರಂಭಿಕವಾಗಿ 2021-22ನೇ ಸಾಲಿನ ಉತ್ತಮ ದಾಳಿಗಾರ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಆಗ್ತಾ ಇದೆ. ಇದೀಗಾಗಲೇ ಅಂತರ್ಜಾಲದ ಬಳಕೆಯಿಂದಾಗಿ ತಮಗೆಲ್ಲರಿಗೂ ಆ ಹೆಸರು ಗೊತ್ತಿರ್ಬೋದು. ಆದರೂ ಕೂಡ ದಾಂಡುಗಾರ ಪ್ರಾರಂಭಿಕವಾಗಿ ಪವರ್ ಪ್ಲೇ ಓವರಿನಲ್ಲಿ ಬಲಿಷ್ಠ ಹೊಡೆತಗಳನ್ನು ಹೊಡೆಯುವಂತಹ ಸಮಯದಲ್ಲಿ ಆ ದಾಂಡುಗಾರನನ್ನ ನಿಯಂತ್ರಿಸುವಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ವರ್ಷದಲ್ಲಿ ಸಾಕಷ್ಟು ಪ್ರಶಸ್ತಿ ತನ್ನ ತಂಡ ಬಾಚಿಕೊಳ್ಳುವಂತೆ ಸಹಕಾರವನ್ನು ನೀಡಿದಂತಹ ಬಿ ಬಾಯ್ಸ್ ಹಳೇಕಲ ತಂಡದ ಶ್ರೀಯುತ ಜುಬೇರ್ ಇವರು 2021-22ನೇ ಸಾಲಿನ ಉತ್ತಮ ದಾಳಿಗಾರ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಶ್ರೀಯುತ ಜುಬೇರ್ ಇವರನ್ನ ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ತಾವು ಆಗಮಿಸಿ. ಅದರ ಬದಲು ಆ ತಂಡದ ಯಾರಾದರೂ ಆಗಮಿಸಿ ಆ ಪ್ರಶಸ್ತಿಯನ್ನು ಪಡೆದುಕೊಳ್ಬಹುದು. ನಮ್ಮ ಫಾರೂಕ್ ಉಳ್ಳಾಲ್ ಇವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜುಬೇರ್ ಆಡಿರುವಂತಹ 18 ಪಂದ್ಯಾಟಗಳ ಮುಂದೆ 30 ಹುದ್ದರಿಯನ್ನು ಕಬಳಿಸಿಕೊಂಡಂತಹ ಎಸೆತಗಾರ, 4.12 ಸರಾಸರಿಯ ಮುಖೇನ. ಇನ್ನು ಸಾಕಷ್ಟು ದಾಳಿಗಾರರು ದಾಳಿಯನ್ನು ನಡೆಸುವಂತಹ ಸಮಯದಲ್ಲಿ ತನ್ನ ತಂಡಕ್ಕೆ ಅಗತ್ಯವಿರುವಂತಹ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸುವಂತಹ ಆ ಉತ್ತಮ ದಾಂಡುಗಾರ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಬರ್ತಾ ಇದೆ. 2021-22ನೇ ಸಾಲಿನ ಉತ್ತಮ ದಾಂಡುಗಾರ ಅಂಡರ್ ಉಳ್ಳಾಲ್ ಕ್ರಿಕೆಟ್ ಅಸೋಸಿಯೇಷನ್ ಮುಖೇನವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಯಂಗ್ ಫ್ರೆಂಡ್ಸ್ ಉಳ್ಳಾಲ ತಂಡದ ಆಟಗಾರ 18 ಪಂದ್ಯಾಟಗಳಲ್ಲಿ 205 ರನ್ಗಳನ್ನು ಕೂಡಿ ಹಾಕಿರುವಂತಹ ಬಲಿಷ್ಠ ಆಟಗಾರ ಶ್ರೀಯುತ ಮೊಹಮ್ಮದ್ ತೌಸೀಫ್ ಜೋರಾದ ಕೈಚಪ್ಪಾಳೆ ಮುಖೇನ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗಣ್ಯ ಅತಿಥಿ ಶ್ರೀಯುತ ಮೊಹಮ್ಮದ್ ತಾಹಾ ಉಳ್ಳಾಲ ಇವರು ಪ್ರೀತಿಪೂರ್ವಕವಾಗಿ ಪ್ರಶಸ್ತಿಯನ್ನು ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ಯಂಗ್ ಫ್ರೆಂಡ್ಸ್ ಉಳ್ಳಾಲ ತಂಡದ ಬಲಿಷ್ಠ ಆಟಗಾರ ಶ್ರೀಯುತ ಮೊಹಮ್ಮದ್ ತೌಸಿ. ಅದೇ ರೀತಿ ಮಹೇಶ್ ಅವರು ತಿಳಿಸಿದ್ರು, 4 ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿರುವಂತಹ ಯಂಗ್ ಫ್ರೆಂಡ್ಸ್ ಉಳ್ಳಾಲ್ ಈವರೆಗೆ ಪ್ರಶಸ್ತಿಯನ್ನು ಗಳಿಸಲು ಸಾಧ್ಯವಾಗಿಲ್ಲ ಅಂತ. ಈಗಾಗಲೇ ಉತ್ತಮ ದಾಂಡುಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊಹಮ್ಮದ್ ತೌಸೀಫ್ ಇವರ ಮುಂದಾಳತ್ವದಲ್ಲಿ ಮುಂದಿನ ವರ್ಷ ಪ್ರಾರಂಭಿಕ ಹಂತದಿಂದಲೇ ಆ ತಂಡ ಪ್ರಶಸ್ತಿಯನ್ನ ಜಯಿಸುವಂತಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು 2020-21ನೇ ಸಾಲ ಅಂದ್ರೆ ಹಿಂದಿನ ಸಾಲಿನ ಉತ್ತಮ ತಂಡ ಪ್ರಶಸ್ತಿಯನ್ನು ನೀಡುವಂತಹ ಸಮಯ ಆಗ್ತಾ ಇದೆ. ಆ ಸಾಲಿನಲ್ಲಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಸ್ಪರ್ಧೆಯಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಂತಹ ಕೀರ್ತಿ ಸ್ಪೋರ್ಟಿಂಗ್ ಉಳ್ಳಾಲ್ 2020-21ನೇ ಸಾಲಿನ ಉತ್ತಮ ತಂಡ. ದಯವಿಟ್ಟು ಈ ಪ್ರಶಸ್ತಿಯನ್ನ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಇವರು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೀರ್ತಿ ಉಳ್ಳಾಲ್ ಬೈಲ್, ಕೀರ್ತಿ ಸ್ಪೋರ್ಟಿಂಗ್, ದಯವಿಟ್ಟು ಈ ತಂಡದ ಆಟಗಾರರು ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿ. ಫಾರೂಕ್ ಸರ್, ದಯವಿಟ್ಟು ಫಾರೂಕ್ ಉಳ್ಳಾಲ್ ಸರ್ ಈ ಪ್ರಶಸ್ತಿಯನ್ನ ನಮ್ಮ ಸಂತೋಷ್ ಕುಮಾರ್ ಇವರಿಂದ ಸ್ವೀಕರಿಸಬೇಕು. ವರ್ಷದಿಂದ ವರ್ಷಕ್ಕೆ ಸ್ಪರ್ಧೆಗಳು ಹೆಚ್ಚಾಗ್ತಾ ಇದೆ. ಕಳೆದ ಸಾಲಿನಲ್ಲಿ ಕೀರ್ತಿ ಸ್ಪೋರ್ಟಿಂಗ್ ಪ್ರಶಸ್ತಿಯನ್ನು ಬಾಚಿಕೊಂಡಿತ್ತು. ಈ ವರ್ಷದಲ್ಲಿ ಆ ತಂಡವನ್ನ ಹಿಂದಿಕ್ಕಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆದಿರುವಂತಹ ಇನ್ನೊಂದು ಹೊಸ ತಂಡ 2021-22ನೇ ಸಾಲಿನ ಉತ್ತಮ ತಂಡ ಪ್ರಶಸ್ತಿಯನ್ನು ಗಳಿಸಿಕೊಳ್ತಾ ಇದೆ. ಆ ತಂಡ ಆಡಿರುವಂತಹ 8 ಸರಣಿಗಳಲ್ಲಿ 16 ಜಯ, 72% ಜಯದೊಂದಿಗೆ ಪ್ರಥಮ ಸ್ಥಾನವನ್ನ ಈ ವರ್ಷದ ಸರಣಿಯಲ್ಲಿ ಅಲಂಕರಿಸಿರುವಂತಹ SRGT ಚೆಂಬುಗುಡ್ಡೆ. SRGT ಚೆಂಬುಗುಡ್ಡೆ ತಂಡ ದಯವಿಟ್ಟು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಗಮಿಸಿ ನಮ್ಮ ಇಂದಿನ ಗಣ್ಯ ಅತಿಥಿ ಶ್ರೀಯುತ ಅಬ್ದುಲ್ ರೆಹಮಾನ್, ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ, ಇವರಿಂದ ಈ ಪ್ರಶಸ್ತಿಯನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಾಳೆ ಬರಲಿ. ತಮಗೆಲ್ಲರಿಗೂ ತಿಳಿದಿದೆ SRGT ಚೆಂಬುಗುಡ್ಡೆ ಈಗಾಗಲೇ ಮಹೇಶ್ ತಮ್ಮ ವರದಿಯಲ್ಲಿ ಕೂಡ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು. ಪ್ರತಿಷ್ಠಿತ RR5 ಮೆಮೋರಿಯಲ್ ಟ್ರೋಫಿ, ಉರ್ವದ ಮೈದಾನದಲ್ಲಿ ಸಾಗಿ ಬರುವಂತಹ ಟ್ರೋಫಿ. ಇಲ್ಲಿ ಸತತವಾಗಿ 3 ವರ್ಷಗಳಿಂದ ಕೂಡ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿರುವಂತಹ ತಂಡ SRGT. ಮುಂದಿನ ಹಂತದಲ್ಲಿ ತಾವು ಕೂಡ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯುವಲ್ಲಿ ಸಹಕಾರವನ್ನ ತಮ್ಮ ತಂಡದ ಎಲ್ಲ ಸದಸ್ಯರು ನೀಡಲಿ ಅನ್ನುವಂತಹ ಶುಭಾಶಯಗಳೊಂದಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಇನ್ನು ಮುಂದಕ್ಕೆ ಈಗಾಗಲೇ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಸಹಕರಿಸಿ ಸಾಕಷ್ಟು ಆಟಗಾರರಿಗೆ ಪ್ರಶಸ್ತಿಯನ್ನು ನೀಡಿ, ಅದೇ ರೀತಿ ಆಟಗಾರರ ಒಂದು ಪ್ರೇರೇಪಣೆಯಾಗಿರುವಂತಹ ಓರ್ವ ಗರಿಷ್ಠ ನಮ್ಮ ಮುಖ್ಯ ಅತಿಥಿ ಇದ್ದಾರೆ ಶ್ರೀಯುತ ಅಬ್ದುಲ್ ರೆಹಮಾನ್ ರವರು. ಇವರನ್ನ ಪ್ರೀತಿಪೂರ್ವಕವಾಗಿ ಇದೀಗ ನಾನು ಮೈಕ್ ಬಳಿಗೆ ಸ್ವಾಗತಿಸ್ತಾ ಇದ್ದೇನೆ. ತಮ್ಮ ಸ್ಫೂರ್ತಿದಾಯಕವಾದ ಇನ್ನಷ್ಟು ಮಾತುಗಳು ನಮ್ಮ ಯುವಕರಿಗೆ ಬರಲಿ. ಅದೇ ರೀತಿ ಮುಂದಿನ ವರ್ಷದಿಂದ ಈ ಯುವಕರಿಗೆ ತಮ್ಮ ಕಡೆಯಿಂದ ಕೂಡ ಸಾಕಷ್ಟು ಪ್ರೋತ್ಸಾಹಗಳು ಕೂಡ ಲಭಿಸುವಂತಾಗಲಿ ಅನ್ನುವಂತಹ ಒಂದು ಮನವಿಯೊಂದಿಗೆ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಉಳ್ಳಾಲ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರೇ, ಸಂಸ್ಥೆಯ ಸಂಚಾಲಕರು ಆದಂತಹ ಮಹೇಶ್ ಕುತ್ತಾರ್ರವರೇ, ತೊಹಾರ್ ಅವರೇ, ಫಾರೂಕ್ ಉಳ್ಳಾಲ್ರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ತಂಡದ ಎಲ್ಲ ಸದಸ್ಯರು ಹಾಗೂ ಅದರ ಹಿತೈಷಿಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ ನನ್ನನ್ನು ಕಳೆದ ಒಂದು ವಾರದ ಹಿಂದೆ ಬಂದು ಇದರ ಬಗ್ಗೆ ಒಂದು ಆಹ್ವಾನವನ್ನು ಕೊಡಲಿಕ್ಕೆ ನಮ್ಮ ಸಂತೋಷ್ ಕುಮಾರ್ ಅವರು ಹಾಗೂ ಮಹೇಶ್ ರವರು ಹಾಗೂ ಅವರ ತಂಡದ ಇನ್ನೊಬ್ಬರು ಜೊತೆಗೆ ಸೇರಿ ನನ್ನನ್ನು ಭೇಟಿಯಾಗಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ನನ್ನ ಕಝನ್ ತಾಜುದ್ದೀನ್ ಅವ್ರು ಫೋನ್ ಮಾಡಿ ನಾನು ಎಲ್ಲಿದ್ದೀನಿ, ಅವರಿಗೊಮ್ಮೆ ಟೈಮ್ ಕೊಡಿ ಅಂತ ಹೇಳಿ ನನ್ನನ್ನು ಒತ್ತಾಯಿಸಿ ನಾನು ಅದನ್ನು ಕೇಳಿದೆ. ನನಗೆ ಈ ಕ್ರಿಕೆಟ್ ಅಂದರೆ ಈ ಅಶ್ರಫ್ ಅಂತೇಳಿ ಅಲ್ಲಿ ಕೂತ್ಕೊಂಡಿದ್ದಾನೆ ಮುಂದೆ, ಅವನಿಂದ ತುಂಬ ಕಿರ್ಕೊಳ್ಳೆ, ಯಾವಾಗಲೂ ಬರಲೇಬೇಕು, ಯಾವುದಕ್ಕೂ ಬರಲೇಬೇಕು ಅಂತೇಳಿ. ಅವನ ಚೊಂಬುಗುಡ್ಡೆ ಕ್ರಿಕೆಟರ್ಸ್ ಅಂತೇಳಿ ಅವನೊಂದು ಯಾವತ್ತೂ UT ಫರೀದ್ ಫೌಂಡೇಶನ್ ಹಾಗೂ ಕಣಚೂರು ನಮ್ಮ ಸಂಸ್ಥೆ ವತಿಯಿಂದ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಡಿಸ್ತಾ ಒಳ್ಳೆ ರೀತಿಯಲ್ಲಿ ಸಂಘಟಿಸುತ್ತಾ ಮಾಡ್ತಾ ಬಂದಿದ್ದಾರೆ ಯಾರು ಅಶ್ರಫ್. ಸೊ ಅವನು ಈ ಸತಿ ಫೋನ್ ಮಾಡಲಿಲ್ಲ, ನನ್ನ ಕಝನ್ ಫೋನ್ ಮಾಡಿ ಈ ಥರ ಬರ್ತಾರೆ ಅಂತ ಹೇಳಿದಾಗ
ನಾನು ಆದಷ್ಟು ಅದನ್ನು ನಾನು ಹೇಳಿದೆ ಬೇಡ, ಯಾಕೆ ನನಗೆ ಕೆಲವೊಮ್ಮೆ ನಾನು ಇಲ್ಲಿ ಊರಲ್ಲಿಲ್ಲ, ಅವರಿಗೆ ಬೇಜಾರಾಗೋದು, ನಾ ಬರೋದಿಲ್ಲ ಅಂತ ಹೇಳಿ, ಆ ಥರ ಆಗಬಾರ್ದು ಅಂತ ಹೇಳಿ ನಾನು ಹೇಳಿದೆ. ಆದರೂ ಆಯಿತು ಅಂತ ಹೇಳಿ ಬೇಜಾರು ಮಾಡಬಾರ್ದು ಅಂತ ಹೇಳಿ ನಾನು ಬರ್ಲಿಕ್ಕೆ ಹೇಳಿದೆ. ನನ್ನನ್ನು ಬಂದು ಆದರೂ ನನಗೆ ಇದ್ದರೆ ನಾನಿಲ್ಲಿ ಊರಲ್ಲಿದ್ದರೆ ಬರ್ತೇನೆ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟಿದ್ದೆ. ಆ ಮಾತಿನ ಪ್ರಕಾರ ಬರಲಿಕ್ಕೆ ದೇವರು ನನ್ನನ್ನು ಈ ನಿಮ್ಮಲ್ಲಿ ಮುಂದೆ ಬಂದು ನಿಮ್ಮಲ್ಲಿ ಸೇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವರಲ್ಲಿ ನಾನು ನನ್ನ ಸಮರ್ಪಣೆಯನ್ನು ಅರ್ಪಿಸುತ್ತಾ, ಇವತ್ತು ನನಗೆ ಈ 2 ಮಾತನ್ನು ಆಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ ನಾನು ಅದರ ಬಗ್ಗೆ ಸ್ವಲ್ಪ ಕೇಳಿ, ಸಂತೋಷ್ ಕುಮಾರ್ ಅವರಿಂದ ಸ್ವಲ್ಪ ಇದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದೆ. ನೀವು ಅವರು ಈ ಸ್ವಾಗತ ಭಾಷಣ ಮಾಡ್ತಾ ಇರುವಾಗ, ಕ್ರಿಕೆಟ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತು, ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಒಂದು ಆಡುವಂಥ ನಾವು ಪಂದ್ಯಾಟ. ಚಿಕ್ಕಂದಿನಿಂದ ಇರುವಾಗಲೂ, ಈಗ ನಾನು ನಮ್ಮ ಚೊಂಬುಗುಡ್ಡೆ ಆ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದವ ನಾನು. ಆವಾಗಲೂ ನಮಗೆ ಆಡಲಿಕ್ಕೆ ಅಂತ ಹೇಳಿದರೆ ಅಲ್ಲಿ ಮಿಲ್ಲದೊಂದು ಮೈದಾನ ಇತ್ತು. ಈಗ ಅದರಲ್ಲಿ ಕಾಂಪೌಂಡಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ. ಮುಂಚೆ ನಾವು ಅಲ್ಲಿ ಹೋಗೋದು ಅಂತ ಹೇಳಿದರೆ ತಂದೆ ತಾಯಿ ಅಲ್ಲಿ ಹೋದರೆ ಬರುವಾಗ ಪೆಟ್ಟು ಬಿದ್ದಾಯಿತು. ಯಾಕಂತ ಹೇಳಿದರೆ ಸ್ಕೂಲ್ ಬುಕ್ ಓದಬೇಕು ಅಂತೇಳಿ ಅವರ ಒತ್ತಾಯ. ಅಲ್ಲಿ ಹೋದರೆ ಏನು ಕೆಲಸ ಇಲ್ಲದೆ ಅಲ್ಲಿ ಹೋಗೋದು ಅಂತೇಳಿ ಈ ಪಂಡಿಲಕ್ಕ ಎಂಜ ನಿಕ್ಕದಲ್ಲ ಬೇಲೆ ಇದನ್ನ ಮಾತಾಡ್ಕೋಬೋದು ಗೊಬ್ಬೋಡು ಒಂದು ಅಂಚ ಐಕ್ ಅಲ್ಲಿ ಹೋದರೆ ಬರುವಾಗ 2 ಪೆಟ್ಟು ಬಿದ್ದಾಯ್ತು. ಯಾಕಂತೇಳಿ ನನ್ನ ಅಜ್ಜಿ ಮನೆ ನಮ್ಮ ಮನೆಯ ಪಕ್ಕದಲ್ಲಿರುವಂಥದ್ದು ನಮ್ಮ ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ಅಂತೇಳಿ ಹೋಗೋದು. ಯಾವುದು ಬ್ಯಾಟ್ ಯಾವುದು ಈಗನೇ ಮರದ ಬ್ಯಾಟ್ ಅಲ್ಲ, ಬಹುಶಃ ಇವತ್ತಿನವ್ರಿಗೆ ಗೊತ್ತಿರ್ಬೋದು ಅಲ್ಲ, ಇದು ನಮ್ಮ ತೆಂಗಿನ ಇದರದ್ದು ಬ್ಯಾಟ್. ಅದು ಕತ್ತಿ ಅಲ್ಲಿಂದ ಅಜ್ಜಿ ಮನೆಯಿಂದ ಕತ್ತಿ ತೆಗೆದು ಎಲ್ಲ ಇದು ಮಾಡೋದು. ಅಲ್ಲಿ ಅವರೇನು ಕಂಪ್ಲೇಂಟ್ ಮಾಡೋದಿಲ್ಲ ಅಮ್ಮನಿಗೆ. ಹಾಗೆಲ್ಲ ಫುಲ್ ಅದನ್ನೆಲ್ಲ ಸೆಟ್ ಮಾಡಿ ಅಲ್ಲಿ ಒಂದು ಟ್ರಯಲ್ ಎಲ್ಲ ನನ್ನ ಕಸಿನ್ಸ್ ಅವರ ಹತ್ರ ಅಲ್ಲೇ ಟ್ರಯಲ್ ಎಲ್ಲ ಆಟ ಆಡಿ ಮತ್ತೆ ಅಲ್ಲಿಗೆ ಹೋಗೋದು. ಈ ಥರ ಅಂದರೆ ಆ ಸಮಯ ಆ ಥರ ಇತ್ತು. ಇವತ್ತು ಆ ಥರ ಅಲ್ಲ. ಇವತ್ತು ಎಲ್ಲ ಕ್ರಿಕೆಟ್ ಅಂತ ಹೇಳಿದ್ರೆ ಮಕ್ಕಳು ಚಿಕ್ಕಂದಿನವಾಗಲೇ ಅವರಿಗೆ ಬೇಕು ಬಾಲೇ ಬೇಕು, ಬಾಲ್ ಅಂತ ಹೇಳಿದ್ರೆ ಹೇಳ್ತಾರೆ. ನಾವು ಚೆಂಡು ಬೈಲಲ್ಲಿ ಸಹ ಆಟ ಆಡಿದ್ದುಂಟು ಬಾಲ್ ಇಲ್ಲದಿದ್ದರೆ. ಅಂತ ಒಂದು ಕಾಲದಿಂದ ನಾವು ಬಂದು ಇವತ್ತು ಕ್ರಿಕೆಟ್ ಯಾಕೆ ಒಂದು ಇದರ ಮಹತ್ವ ಏನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಕ್ರಿಕೆಟ್ ಅಥವಾ ಬೇರೆ ಯಾವುದೇ ಒಂದು ಪಂದ್ಯಾಟ ಆಡ್ತಾ ನಾವು ಹೇಗೆ ಹಿಂದಿನಿಂದ ನಾವು ಬಂದಿದ್ದೇವೆ, ಬಹುಶಃ ನಾವು ಇವತ್ತು ಅದನ್ನು ಮರಿತಾ ಇದ್ದೇವೆ. ನಾವು ಆವತ್ತು ಆಟ ಆಡುವಾಗ ಅವ ಈ ಜಾತಿಯವ ಈ ಧರ್ಮದವ ಅಥವಾ ಅವ ಅಂತೇಳಿ ಏನಿರಲಿಲ್ಲ. ಆಟ ಆಡಲಿಕ್ಕೆ ಬರಬೇಕು ಅಂತೇಳಿ ಆಟ ಆಡೋದಷ್ಟೇ. ಹೋಗುವುದು, ಒಟ್ಟಿಗೆ ಒಂದು ನೀರು ಇಲ್ಲದಿದ್ರೂ ಏನಾದರೂ ಒಂದು ಕುಡಿದು ಅಲ್ಲಿ ಟ್ಯಾಪ್ ಅಲ್ಲಿ ಮನೆಯಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಇದ್ದರೆ ಒಂದು ಬಾವಿಯಿಂದ ನೀರು ತೆಗೆದು ಕುಡಿದು ಹಾಗೆಲ್ಲ ಮಾಡಿ ಮನೆಗೆ ಬರುವಾಗ ಆ ಥರ ಬರುವಾಗ ಕ್ಲೀನ್ ನೀಟಾಗಿ ಬರೋದು. ಕೈಕಾಲಲ್ಲಿ ಫುಲ್ ಮಣ್ಣು ಇರ್ತದೆ. ಎಲ್ಲಿ ಏನೇನು ಎಂತ ಅಂದರೆ ಮಣ್ಣು ಬರ್ಕೋಬೋಯ್ತಿಂದ ಅಡಿಗೆ ಅಂದರೆ ಮಣ್ಣು ತುಂಬಲಿಕ್ಕೆ ಹೋಗಿದ್ಯಾ ಅಂತ ಹೇಳಿ ಹಾಗೆ ಹೇಳಿ 2 ಪೆಟ್ಟು ಬಿದ್ದಾಯ್ತಾಗ. ಆ ಥರ ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇವತ್ತು ನಮ್ಮ ಸಮಾಜದಲ್ಲಿ ಬೇಕಾದಂಥದ್ದು ನಮ್ಮ ಸುಂದರವಾದಂತಹ ನಾವು ಹೇಗೆ ಹಿಂದಿನ ಕಾಲದಿಂದಲೂ ನಾವು ಹೇಗೆ ಒಂದು ಸಹೋದರತೆ ಬಾಂಧವ್ಯತೆ ಏನು ಇತ್ತು ಅದು ಈ ಕ್ರಿಕೆಟ್ ಮೂಲಕ ಇನ್ನು ಮುಂದೆ ಆಗಬೇಕು, ಆ ಬಾಂಧವ್ಯವನ್ನು ಹೆಚ್ಚಾಗಬೇಕು ಅಂತ ಹೇಳಿ ಆಶಿಸುತ್ತೇನೆ. ಹಾಗೂ ಸ್ಪೋರ್ಟ್ಸ್ ಯಾವುದೇ ಆಗಲಿ, ಅದು ಕ್ರಿಕೆಟ್ ಆಗಲಿ, ಕಬಡ್ಡಿ ಆಗಲಿ ಅಥವಾ ಇನ್ನಿತರ ಹಲವಾರು ಇದು ಫುಟ್ಬಾಲ್ ಇದೆ, ಶಟಲ್, ಬ್ಯಾಡ್ಮಿಂಟನ್ ಅಂಥದ್ದು ಎಲ್ಲ ಕ್ರೀಡೆಗಳಿದೆ. ಈ ಕ್ರೀಡೆಗಳನ್ನು ನಾವು ಉತ್ತೇಜಿಸಬೇಕು. ಹಾಗೂ ಇದರಲ್ಲಿ ಸಹೋದರತೆಯಿಂದ ಆಟಾಡಿ ನಾವು ಆಟ ಆಡುವಂಥದ್ದು ಮುಖ್ಯವಾಗಿರಬೇಕು. ಗೆಲುವು ಸೋಲು ಮುಖ್ಯವಾಗಿರಬಾರ್ದು. ಅದು ಎಲ್ಲರೂ ಹೇಳ್ತಾರೆ, ಎಲ್ಲರ ಭಾಷೆಯಲ್ಲಿ ಹೇಳುವಂಥದ್ದು. ಆದರೂ ಈ ಸೋಲು ಅಂತ ಹೇಳಿ ಬರುವಾಗ ನ್ಯಾಚುರಲ್ ಆಗಿ ಒಂದು ಬರುವಂಥ ಅಸೂಯೆ ಹಾಗೂ ನಮಗೆ ಬರುವಂಥದ್ದು ಕೋಪ, ಉದ್ರೇಕ, ಗಲಾಟೆ, ಈ ಥರ ಇದೆಲ್ಲ ನೋಡಿದ್ದು. ಅಂಥದನ್ನು ತಡೆಗಟ್ಟಲಿಕ್ಕೋಸ್ಕರ ಇಂತಹ ಒಂದು ಒಳ್ಳೆಯ ಒಂದು ಸಂಸ್ಥೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ UCA ಅಂತ ಹೇಳಿ ಅವರು ಮಾಡಿ ಎಲ್ಲರ ಈ ಕಳೆದ 2 ವರ್ಷದಿಂದ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಸಂತೋಷವಾಯಿತು. ಹಾಗೂ ಇನ್ನು ಮುಂದೆಯೂ ಇಂಥ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ
ಹಾರೈಸ್ತಾ ಇದ್ದೇನೆ. ಹಾಗೂ ಈ ಸಂತೋಷ್ ಕುಮಾರ್ ಅವರು ಹೇಳಿದ ಹಾಗೆ ನಮ್ಮ ಜನಾಂಗ ಅಂದರೆ ನಮ್ಮ ಜನ್ರೇಷನ್ ಏನಿದೆ, ಫಾಸ್ಟ್ ಜನ್ರೇಷನ್ 5G 4G 5G ಜನ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. 5G ಜೊತೆಗೆ PUBGನೂ ಬಂದು ಅದರಲ್ಲಿ ಎಷ್ಟೋ ಜನರ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಮಕ್ಕಳು ಅವರ ತಂದೆ ತಾಯಿಯನ್ನು ಕೊಲ್ಲುವುದು, ಗೆಳೆಯರನ್ನು ಕೊಲ್ಲುವುದು, ಇಂಥದ್ದೆಲ್ಲ ಸಂದರ್ಭ ನಾವು ನೋಡಿ ಅದರ ತುಂಬ ಬೇಸರವಾಗ್ತಾ ಇದೆ. ಅದು ನಮ್ಮ ಮನೆಯಲ್ಲೂ ಈಗ ಯಾವುದೇ ಒಂದು ಮನೆಯನ್ನು ಅದು ಬಿಡಲಿಲ್ಲ ಅಂತ ಹೇಳಿ ಇಲ್ಲಿ ಬೇಸರವಾಗ್ತಾ ಇದೆ. ಸೊ ಅದಕ್ಕೆ ಒಂದೇ ಒಂದು ಉತ್ತಮವಾದಂತಹ ಕೆಲಸ ನಾವು ಮಾಡ್ಬೋದು. ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಏನು ಇದರ ಫಾಸ್ಟ್ ಜನ್ರೇಷನ್ ಇದೆ, ಅದಕ್ಕೆ ಈ ನಾವು ಆಟ ಮನೆಯ ಹೊರಗಡೆ ನಮ್ಮ ಯಾರೋ ಅವನ ಜಾತಿ ಆಗಲಿ ಯಾವ ಧರ್ಮದವನೇ ಆಗಲಿ ಅಂತ ಹೇಳಿ ನೋಡದೆ ಹೋಗಿ ಆಟ ಆಡಿ ಒಳ್ಳೆ ಬಾಂಧವ್ಯದಿಂದ ಆಟ ಆಡಿ ಬಾ ಅಂತೇಳಿ ಕಳಿಸುವ ಒಂದು ವ್ಯವಸ್ಥೆ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ನಿರ್ಮಾಣವಾಗಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇದಕ್ಕೆ ಇವತ್ತು ಈ ಸಮಾರಂಭದಲ್ಲಿ ಎಷ್ಟೋ ಜನರು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಎಲ್ಲರಿಗೂ ಅಭಿನಂದಿಸ್ತೇನೆ. ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನೀವು ಆಟ ಆಡಿ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಒಳ್ಳೆಯ ಕೀರ್ತಿಯನ್ನು ನೀವು ತರಬೇಕು ಅಂತೇಳಿ ಆಶಿಸುತ್ತೇನೆ. ಹಾಗೂ ಮುಂದೊಂದು ದಿನ ನೀವು ಇದೇ ಥರ ನೀವು ಒಂದು ಕ್ರಿಕೆಟ್ ಆಟ ಆಡಿ ನೀವು ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗಬೇಕು ಅಂತ ಹೇಳಿ ಬಯಸಿ, ನಮ್ಮ ಈ ಉಳ್ಳಾಳದಿಂದ ನಮ್ಮ ICCಗೆಯೋ BCCIಗೋ ನಮ್ಮ ಇಲ್ಲಿಂದ ಒಂದು ಕ್ರೀಡಾಪಟು ಇಲ್ಲಿಂದ ತಯಾರಾಗಿ ನಾವು ಇಲ್ಲಿ ಆಟ ಆಡುವುದು ಅಂಡರಾಮೆ ಆಗಿರ್ಬೋದು, ಬಟ್ ಅದರ ಒಂದು ಪ್ರೇರಣೆಯಿಂದ, ಕ್ರಿಕೆಟಿಂದ ಪ್ರೇರಣೆಯಿಂದ ಅವನು ಆಟ ಆಡಿ ನಾಳೆ ದೇಶವನ್ನು ಒಂದು ಪ್ರತಿನಿಧಿಸುವ ಒಂದು ಆಟಗಾರ ನಮ್ಮ ಇಲ್ಲಿ ಊರಿಂದ ಬರಲಿ ಅಂತೇಳಿ ನಾನು ಆಶಿಸುತ್ತಾ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇರುವಂತಹ ಕ್ರಿಕೆಟ್ನ ನೆನಪಿನ ಜೊತೆಗೆ ಆ ಹಿಂದಿನ ಸಮಯದಲ್ಲಿದ್ದಂತಹ ಆ ಸಹೋದರತೆ ಮತ್ತೊಮ್ಮೆ ಎಲ್ಲ ಕ್ರಿಕೆಟ್ ಆಟಗಾರರಲ್ಲಿ ಬರಲಿ. ಅದೇ ರೀತಿ ಅಂತರ್ಜಾಲ, ಅದೇ ರೀತಿ ತಂತ್ರಜ್ಞಾನ ಈ ಬಳಕೆಯ ಸಮಯದಲ್ಲೂ ಕೂಡ ಇನ್ನೂ ಕೂಡ ಮುಂದುವರಿದಂತಹ ತಂತ್ರಜ್ಞಾನಗಳು ತಮಗೆ ಲಭಿಸಲಿ. ಅದರ ಜೊತೆಗೆ ಪ್ರತಿಷ್ಠಿತ ನಮ್ಮ BCCI ಅಥವಾ ICC ಇಂತಹ ಸಂಸ್ಥೆಯಲ್ಲಿ ಕೂಡ ಪ್ರತಿನಿಧಿಸುವಂತಹ ಆಟಗಾರರು ಈ ಪ್ರದೇಶದಿಂದ ಬರಲಿ ಅನ್ನುವಂತಹ ಒಂದು ಉತ್ತಮ ಸಂದೇಶದ ಜೊತೆಗೆ ನಮ್ಮ UCA ಕ್ರಿಕೆಟ್ ಅಸೋಸಿಯೇಷನ್ ಅದೇ ರೀತಿ ಇದರ ಸದಸ್ಯರನ್ನ ಉದ್ದೇಶಿಸಿ ಪ್ರೀತಿಪೂರ್ವಕವಾದ ಮಾತನಾಡಿದಂತಹ ನಮ್ಮ ಅತಿಥಿ ಗಣ್ಯರಾದಂತಹ ಶ್ರೀಯುತ ಅಬ್ದುಲ್ ರೆಹಮಾನ್, ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ, ಇವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಸಹಕರಿಸಲಿಕ್ಕಿದ್ರು ಶ್ರೀಯುತ UT ಖಾದರ್, ಶಾಸಕರು ಮಂಗಳೂರು ವಿಧಾನಸಭೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೇಳ್ಮಾ ಗ್ರಾಮ ಪಂಚಾಯತ್. ಇವರೀಗ ಕೆಲವೇ ಸಮಯದಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ. ಅದರಿಂದ ಅವ್ರು ಬರುವವರೆಗೆ ಸದಸ್ಯ ತಂಡ ಈ ಒಂದು ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಈಗಾಗಲೇ 27 ತಂಡಗಳು ಹಿಂದಿನ ಸಾಲಿನಲ್ಲಿ ನೋಂದಾಯಿತಗೊಂಡಿದ್ದವು. ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ನೋಂದಾಯಿಸಿಕೊಳ್ಬೇಕು. ಈ ಹಂತಕ್ಕೆ ತಮ್ಮ ಪರಿಚಯದ ಇತರ ತಂಡಗಳಿಗೆ ಕೂಡ ತಾವೆಲ್ಲರೂ ಸ್ಫೂರ್ತಿದಾಯಕರಾಗಬೇಕು. ಆ ಇತರ ತಂಡಗಳನ್ನು ಕೂಡ ತಮ್ಮ ತಂಡದ ಜೊತೆಗೆ ಪ್ರೋತ್ಸಾಹಿಸುವಂತಹ ಕಾರ್ಯ ತಮ್ಮಿಂದ ಸಾಗಿ ಬರಲಿ ಅನ್ನುವಂತಹ ನಮ್ಮೊಂದು ಪ್ರೀತಿಪೂರ್ವಕವಾದ ಮನವಿ. ಯಾಕಂದರೆ ಸಾಕಷ್ಟು ಈಗ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಒಂದು ತಂಡ ತಾವು ರಚಿಸುವಾಗ ಅಲ್ಲಿ 15 ಆಟಗಾರರಿಗೆ ತಂಡವನ್ನು ಸೀಮಿತಗೊಳಿಸಿದ್ದೀರಿ. ತಮ್ಮ ತಂಡದಲ್ಲೂ ಕೂಡ ಸಾಕಷ್ಟು ಇತರ ಆಟಗಾರ ಇರ್ಬೋದು. ಈ ಹಂತದಲ್ಲಿ ಆ ಇತರ ಆಟಗಾರರನ್ನ ಇನ್ನೊಂದು ತಂಡಕ್ಕೆ ಕೊಡುವ ಮೂಲಕ ಅಥವಾ ತಮ್ಮ ಪರಿಚಯದ ಇನ್ನೊಂದು ತಂಡವನ್ನು ಕೂಡ ಸೃಷ್ಟಿಸಿ ಆ ಇತರ ಆಟಗಾರಿಗೆ ಕೂಡ ಅವಕಾಶವನ್ನು ಲಭಿಸುವಂತೆ ತಾವು ನೋಡಿಕೊಳ್ಬೇಕು. ಅದೇ ರೀತಿ ಅವರ ಆಟಕ್ಕೂ ಕೂಡ ಯಾವುದೇ ರೀತಿಯ ಹಿನ್ನಡೆ ಆಗಬಾರ್ದು. ಯಾಕೆಂದರೆ ಅದರಲ್ಲಿ ಕೂಡ ಸಾಕಷ್ಟು ಉತ್ತಮ ಮಟ್ಟದ ಆಟಗಾರರು ತಮ್ಮ ತಂಡದಿಂದ ಇರ್ಬೋದು. ಈ ಹಂತದಲ್ಲಿ ಅವರಿಗೆ ಕೂಡ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇತರ ತಂಡಗಳನ್ನು ರಚಿಸುವಲ್ಲಿ ಕೂಡ ಇದೀಗಾಗಲೇ ನೋಂದಾಯಿತ ತಂಡಗಳು ಸಹಕಾರವನ್ನು ನೀಡಬೇಕನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ. ಮಹೇಶ್ ಅವರು ತನ್ನ ವರದಿಯಲ್ಲಿ ತಿಳಿಸಿದ್ರು ಸಾಕಷ್ಟು ಟೀಕೆಗಳು ಬಂದಿದ್ದವು ಅಂತ. ಇನ್ನು ಮುಂದಿನ ಸಾಲಿಗೆ ಹೊಸ ಸದಸ್ಯರ ಆಯ್ಕೆ ಆಗಲಿಕ್ಕಿದೆ, ಹೊಸತು ಆಡಳಿತ ಸಮಿತಿ ಬರಲಿಕ್ಕಿದೆ. ಈ ಹಂತದಲ್ಲಿ ಇಲ್ಲಿ ಉಪಸ್ಥಿತರಿರುವಂತಹ ತಂಡಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ವತಿಯಿಂದ ಯಾವುದಾದರೂ ಇನ್ನು ನಿಯಮಗಳನ್ನು ಅಳವಡಿಸಿಕೊಳ್ಬೇಕಾ ಅಥವಾ ಹಿಂದೆ ನಡೆದಂತಹ ಯಾವುದಾದ್ರೂ ಉತ್ತಮ ನಿದರ್ಶನಗಳು ಕೂಡ ಆಗಿರ್ಬೋದು. ಯಾಕೆಂದರೆ ಟೀಕೆ ಮಾತ್ರ ಅಲ್ಲ, ಕೆಲವು ಸಾಕಷ್ಟು ಉತ್ತಮ ನಿದರ್ಶನಗಳು ಈ ಒಂದು UCA ಮುಖಾಂತರವಾಗಿ ಬಂದಿದೆ.
ಈ ತಂಡಗಳನ್ನು ಅಥವಾ ಹಿಂದಿನ ಸಾಲಿನ ಆ ಸದಸ್ಯರನ್ನ ತಾವು ಅಭಿನಂದಿಸಬಹುದು. ಇದಕ್ಕೆ ಅವಕಾಶವನ್ನು ನಾವು ಇದೀಗ ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ. ತಂಡದ ಯಾವುದಾದ್ರೂ ಸದಸ್ಯ ಆಗಮಿಸಿ ದಯವಿಟ್ಟು ತಮ್ಮ ಅನಿಸಿಕೆ ಅಥವಾ ಮುಂದೆ ಬೇಕಾಗಿರುವಂತಹ ಬದಲಾವಣೆಗಳನ್ನು ಈ ಹಂತದಲ್ಲಿ ತಾವು ತಿಳಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸಹಕರಿಸಿದ್ರು ಶ್ರೀಯುತ ಮೊಹಮ್ಮದ್ ತಾಹಾ ಉಳ್ಳಾಲ್, ಮಾಲಕರು ಸಾಲಿಡ್ ಫಿಟ್ನೆಸ್. ಇವರಿಗೆ ಕೂಡ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವರದಿಯನ್ನ ಮಂಡಿಸಿದಂತಹ ಕಾರ್ಯದರ್ಶಿ ಮಹೇಶ್ ಗುತ್ತಾರ್, ಅದೇ ರೀತಿ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್, ಅದೇ ರೀತಿ ಫಾರೂಕ್ ಉಳ್ಳಾಲ್, ಇವರಿಗೆ ಕೂಡ ಧನ್ಯವಾದವನ್ನು ಈ ಹಂತದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೊತೆಯಾಗಲಿಕ್ಕಿದ್ದಾರೆ ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೇಳ್ಮಾ ಗ್ರಾಮ ಪಂಚಾಯತ್. ಇವರನ್ನ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಮುಖೇನವಾಗಿ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೇಳ್ಮಾ ಗ್ರಾಮ ಪಂಚಾಯತ್, ಇವರಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಇಮ್ತಿಯಾಜ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮುಖೇನವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ನಮ್ಮ ಗಣ್ಯ ಅತಿಥಿ ಶ್ರೀಯುತ ಅಬ್ದುಲ್ ಸತ್ತಾರ್, ಅಧ್ಯಕ್ಷರು ಬೇಳ್ಮಾ ಗ್ರಾಮ ಪಂಚಾಯತ್. 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರು, ಕನಚೂರ್ ಇನ್ಸ್ಟಿಟ್ಯೂಟ್ ಇದರ ಮಾಲಕರಾದಂತಹ ರೆಹಮಾನ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇನ್ನೋರ್ವ ನನ್ನ ಆತ್ಮೀಯರಾದಂತಹ ತೋಹಾರ್ ಅವರೇ, UCA ಸಮಿತಿಯ ಪದಾಧಿಕಾರಿಗಳೇ, ಮುಂದಿರುವಂತಹ ವಿಷಯ ಎಲ್ಲ ಪದಾಧಿಕಾರಿಗಳು, ಕಳೆದ 2-3 ವರ್ಷಗಳಲ್ಲಿ ಉಳ್ಳಾಲ ವ್ಯಾಪ್ತಿಯಲ್ಲಿ ಈ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿ ಗ್ರಾಮೀಣ ಪ್ರದೇಶದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಲು ಕಾರಣಕರ್ತರಾದಂತಹ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲ ತಂಡದವರಿಗೂ ನನ್ನ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ, ಉಳ್ಳಾಲ ವ್ಯಾಪ್ತಿಯಲ್ಲಿ ಒಳಪಟ್ಟಂತಹ ಕ್ರೀಡಾ ಅಭಿಮಾನಿಗಳನ್ನ ಮತ್ತು ಕ್ರೀಡಾಪಟುಗಳನ್ನ ಅವರ ಪ್ರತಿಭೆಯನ್ನ ರಾಜ್ಯಾದ್ಯಂತ ತೋರಿಸಬೇಕು ಎಂಬ ಉದ್ದೇಶದಿಂದ ಈ ಒಂದು ಸಮಿತಿಯನ್ನು ಇಲ್ಲಿ ರಚನೆ ಮಾಡಿ ಅದರ ಜೊತೆ ಅದರ ಮಾಜಿ ಅಧ್ಯಕ್ಷರಾದ ಫಾರೂಕ್ ರವರು, ಇನ್ನಿತರ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಹಲವಾರು ವರ್ಷಗಳಲ್ಲಿ ನಮ್ಮ ಪ್ರದೇಶಗಳಲ್ಲಿ ಕ್ರಿಕೆಟ್ ಆಡುವಂತ ಸಂದರ್ಭಗಳಲ್ಲಿ ಹಲವಾರು ಗೊಂದಲಗಳನ್ನು ಕೂಡ ಆಗುವಂತ ಪರಿಸ್ಥಿತಿ ಇತ್ತು. ಕ್ರೀಡೆಯಲ್ಲಿ ಸರ್ವಸಾಮಾನ್ಯವಾಗಿ ಹಲವಾರು ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿಯಾಗುವುದು ಸರ್ವಸಾಮಾನ್ಯ. ಈ ಒಂದು UCA ಎಂಬ ಸಮಿತಿಯನ್ನು ರಚನೆ ಮಾಡಿ ಅದರ ಜೊತೆಗೂಡಿ ಈ ಪ್ರದೇಶದ ತಂಡಗಳನ್ನು ನೋಂದಾಯಿಸಿಕೊಂಡು ತಮ್ಮ ಸಮಿತಿಯ ಮೂಲಕ ಇನ್ನಿತರ ಪ್ರದೇಶಗಳಲ್ಲಿ ಆಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಒಂದು ಅಚ್ಚುಕಟ್ಟಾಗಿ ಈ ಕ್ರೀಡೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಈ ಒಂದು ಸಮಿತಿ ಉನ್ನತ ಮಟ್ಟಕ್ಕೇರಲಿ, ಹಲವಾರು ಕ್ರೀಡಾಪಟುಗಳನ್ನ ಸೃಷ್ಟಿ ಮಾಡಲಿ ಎಂಬ ಒಂದು ಸಂದೇಶವನ್ನ ನೀಡುತ್ತಾ
ಈ ಒಂದು ಸಮಿತಿಗೆ ನನ್ನ ಪರವಾಗಿ ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರನ್ನ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸಿ ಜೈ ಹಿಂದ್ ಜೈ ಭಾರತ್. ಇದರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಆ ತಂಡಕ್ಕೆ ಆ ಸಂಸ್ಥೆಗೆ ಸಲ್ಲಿಸಿದಂತಹ ಇಂದಿನ ಅತಿಥಿ ಗಣ್ಯರಾದಂತಹ ಶ್ರೀಯುತ ಅಬ್ದುಲ್ ಸತ್ತಾರ್ ಅಧ್ಯಕ್ಷರು ಬೆಳ್ಮ ಗ್ರಾಮ ಪಂಚಾಯತ್ ಇವರಿಗೆ ಮತ್ತೊಮ್ಮೆ ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಹಳಷ್ಟು ಕೆಲಸಗಳಿದ್ದರೂ ಉಳ್ಳಾಲ ವಲಯದ ಕ್ರಿಕೆಟ್ ಆಟಗಾರರ ಮೇಲಿನ ಪ್ರೀತಿಯಿಂದ ಇಂದಿನ ಕಾರ್ಯಕ್ರಮದ ಪ್ರಶಸ್ತಿ ವಿತರಣೆ ಸಮಾರಂಭಕ್ಕೆ ಆಗಮಿಸಿರುವಂತಹ ನೆಚ್ಚಿನ ಶಾಸಕರು ಇವತ್ತಿನ ಪ್ರಶಸ್ತಿ ವಿತರಣೆಯಾದ 20 ಮತ್ತು 21ನೇ ಸಾಲಿನ ಉತ್ತಮ ತಂಡವಾದ ಕೀರ್ತಿ ಸ್ಪೋರ್ಟಿಂಗ್ ತಂಡಕ್ಕೆ ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶಾಸಕರಿಗೆ ಯುಸಿಎ ವತಿಯಿಂದ ಮೊಮೆಂಟವನ್ನು ಯುಸಿಎ ಕಾರ್ಯದರ್ಶಿಯಾದ ಮಹೇಶ್ ಅವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸರ್, ನಿಮ್ಮ ಹಿತವಚನಕ್ಕಾಗಿ ಯುಸಿಎ ತಂಡದ ಆಟಗಾರರು ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಿದ್ದಾರೆ. ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಇದರ ವತಿಯಿಂದ 21-22 ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ದೇಲಕಟ್ಟೆ ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ಸತ್ತಾರ್ ಅವರೇ, ಈಗ ನಮ್ಮನ್ನು ಉದ್ದೇಶ ಮಾತಾದಂಥ ಸಂತೋಷ್ ಅವರೇ, ನಮ್ಮ ಕ್ರೀಡಾ ಚಟುವಟಿಕೆ ಸಕ್ರಿಯ ಆಗಿರುವಂಥ ನಮ್ಮ ತಾಹರ್ ಅವರೇ, ನನ್ನ ಸನ್ಮಿತ್ರರಂಥ ಅರುಣ್ ಅವರೇ, ಫಾರೂಕ್ ಅವರೇ, ಅಧಿಮಿತ್ರ ಇಮ್ತಿ ಅವರೇ, ಎಲ್ಲ ವಿವಿಧ ನಮ್ಮ ಉಳ್ಳಾಲ ಪ್ರದೇಶದ ವಿವಿಧ ಕಡೆ ಬಂದಂತಹ ಅಂಡರ್ ಆರ್ಮ್ ಕ್ರಿಕೆಟ್ನ ನಮ್ಮ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ ಹಾಗೂ ಕ್ರೀಡಾ ತಂಡದ ಅಧ್ಯಕ್ಷ ಹಾಗೂ ಮ್ಯಾನೇಜರ್ಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಇವತ್ತು ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ ಅಂಡರ್ ಆರ್ಮ್ ಈ ಅಸೋಸಿಯೇಷನ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಇವತ್ತು ಭಾಗವಹಿಸಲಿಕ್ಕೆ ಬಹುಶಃ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಈ ಎಲ್ಲ ಕಾರ್ಯಕ್ರಮವು ಕೂಡ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಇವತ್ತು ಯಾರೆಲ್ಲ ಅಂಡರ್ ಆರ್ಮ್ ಕ್ರಿಕೆಟ್ ಆಡ್ತಾರ ಆ ತಂಡದವರಿಗೂ ಆಟಗಾರರಿಗೂ ಒಂದು ಪ್ರೇರಣೆ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಹೊರಾಮ ಎಷ್ಟೇ ಇವತ್ತು ಪ್ರಚಾರ ಇದ್ದರೂ ಕೂಡ, ಯಾಕೆಂದ್ರೆ ಅಂಡರ್ ಆರ್ಮ್ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಹುತೇಕ ಇವತ್ತು ಪ್ರಾರಂಭ ಆದದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿ ಕೆಲವೊಂದು ಕಡೆ ಇವತ್ತು ಇದೆ. ಇವತ್ತು ಎಷ್ಟೇ ಅಡ್ವರ್ಟೈಸ್ಮೆಂಟ್, ಎಷ್ಟೇ ಟಿವಿ, ಎಷ್ಟೇ ಮಾಧ್ಯಮದ ಪ್ರಚಾರ ಓರಾಮ್ಗೆ ಇದ್ದರೂ ಕೂಡ ಅಂಡರ್ ಆರ್ಮ್ನ ಆ ಒಂದು ಪ್ರತಿಮೆ ಅದು ಕಲೆಯನ್ನು ಮರೆಮಾಚಲು ಆಗಲಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ನಿಮ್ಮಂಥ ಯುವಕರು ಸತತವಾಗಿ ಎಲ್ಲ ಕಡೆ ಇದರಲ್ಲಿ ಸಕ್ರಿಯವಾಗಿ ಆಟಗ ಆಡುವ ಕಾರಣ ಇದನ್ನು ಬಹುಶಃ ಇನ್ನೂ ಕೂಡ ಯಾರನ್ನು ತೆಗಿಲಿಕ್ಕೆ ಇವತ್ತು ಸಾಧ್ಯವಾಗಲಿಲ್ಲ. ನಾನು ಕೂಡ ನಿಮ್ಮಷ್ಟು ದೊಡ್ಡವನಾಗಿದ್ದ ನಮ್ಮದು ಕೂಡ ಬಲಮಾಟ ಕ್ರಿಕೆಟ್ ಟೀಮ್ ಅಂತ ಹೇಳಿ ಬಹುಶಃ UBMC ಗ್ರೌಂಡಲ್ಲಿ ನಮ್ಮ ಕೂಡ ಟೀಮ್ ಸಕ್ರಿಯವಾಗಿ ನಾವು ಆಡ್ತಾ ಇದ್ದೆವು. ಆಗ ಬೇರೆ ಬೇರೆ ಬಹಳಷ್ಟು ತಂಡಗಳಿತ್ತು ಒಂದು ಪ್ರದೇಶಕ್ಕೆ ಇವತ್ತು ಅನುಗುಣವಾಗಿ. ಇವತ್ತೆಲ್ಲವೂ ಕೂಡ ಆಧುನಿಕ ಮತ್ತು ತಂತ್ರಜ್ಞಾನ ನಿಮ್ಮ ಅಸೋಸಿಯೇಷನ್ ಇವತ್ತು ಆಗಿದೆ. ನಿಮ್ಮ ಅಸೋಸಿಯೇಷನ್ನಲ್ಲಿ ಯಾರೆಲ್ಲ ಉತ್ತಮವಾದ ತಂಡ ಮತ್ತು ಉತ್ತಮವಾದ ಕ್ರಿಕೆಟ್ ಅಂಡರ್ ಆಟಗಾರಿದ್ದಾರಾ ಅವರನ್ನು ಗುರುತಿಸಿಕೊಂಡು ಅವರಿಗೆ ಪ್ರೋತ್ಸಾಹಿಸಿ ಅವರ ಪ್ರತಿಭೆಯನ್ನು ಹಂಚಿ ಒಂದು ಉತ್ತಮವಾದ ತಂಡವನ್ನು ರಚಿಸುವಂಥ ಅವಕಾಶ ಬಹುಶಃ ನಿಮ್ಮೆಲ್ಲಿಂದ ಆಗಲಿ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಕ್ಷೇತ್ರ ಮಟ್ಟದ ಇದರಲ್ಲಿ ಬೇರೆ ಬೇರೆ ಕ್ರೀಡಾ ಪಂದ್ಯಾಟ ಆಗುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ನಮ್ಮ ರೀತಿಯಿಂದ ಯಾವುದೇ ರೀತಿಯಿಂದ ಸಹಕಾರ ಬೇಕು, ನಾನು ಮುಂದೆ ನಿಂತು ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ಇವತ್ತು ಅಂಡರ್ ಆರ್ಮ್ಗೆ ಸಂಬಂಧಪಟ್ಟಾಗೆ ನಮ್ಮ ಬಹಳಷ್ಟು ಒಂದೊಂದು ಕಡೆಯಲ್ಲೊಂದೊಂದು ಹಿರಿಯರಿದ್ದಾರೆ. ಆ ಹಿರಿಯರೊಮ್ಮೆ ಗುರುತಿಸಿ ಕೊಡಬೇಕು. ಬಹುಶಃ ನಮ್ಮ ಕೀರ್ತಿ ಅಂತ ಹೇಳುವಾಗ ನನಗೆ ಯಾವಾಗಲೂ ಅಮ್ಮ ಬಕ್ಕ ನನಗೆ ನೆನಪಾಗುವಂಥದ್ದು ಬಹಳ ಆಸಕ್ತಿ. ಅವತ್ತು ನಾನು 20 ವರ್ಷ ಹಿಂಚೆ ಒಂದು ಫ್ಲಡ್ಲೈಟ್ ಮ್ಯಾಚಲ್ಲಿ ನಮ್ಮ ಭಾರತ ಹೈಸ್ಕೂಲ್ ಮಾಡಿ ಡೇವಿಡ್ ಜಾನ್ಸನ್ ನಾವು ಅಂತ ಒಂದೊಂದು ಕಡೆಯಲ್ಲಿ ಆ ಒಂದು ಆಸಕ್ತಿ ಇದ್ದಂಥ ಹಿರಿಯರಿದ್ದಾರೆ. ಅಂಥವನ್ನೆಲ್ಲ ಗುರುತಿಸಿಕೊಂಡು ಬಹುಶಃ ಅವರಿಗೆ ಕೂಡ ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ಬಹುಶಃ ಇವತ್ತು ಹಮ್ಮಿಕೊಳ್ಳೋದು ಅತ್ಯಂತ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಒಂದು ಕ್ರಿಕೆಟ್ ಪಂದ್ಯಾಟ ಕ್ರಿಕೆಟ್ ತಂಡ ಅತ್ಯುತ್ತಮವಾದ ತಂಡವಾಗಿ ಇವತ್ತು ಮುಂದೆ ಬರುವಂಥ ಅವಕಾಶ ಇವತ್ತು ಆಗಲಿ, ನಾವು ಕೂಡ ನಮ್ಮ ಸಹಕಾರ ಖಂಡಿತವಾಗಿ ಕೊಡ್ತೇವೆ ಅಂತ ನಾನು ಹೇಳಿಕೊಳ್ತಾ
ನಾನು ಈಗಾಗಲೇ ನಮ್ಮ ಇವರಿಗೆ ಕೂಡ ಹೋರಾಮ್ನವರಿಗೆ ಕೂಡ ಹೇಳಿದ್ದೇನೆ, ನಿಮಗೆ ಕೂಡ ಹೇಳಿದಿಷ್ಟೇ, ನಿಮ್ಮ ಉಲ್ಲಾಲ ಕ್ರಿಕೆಟ್ನ ವ್ಯಾಪ್ತಿಯ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲ ತಂಡವನ್ನು ಸೇರಿ ಒಂದು ಉತ್ತಮವಾದ ತಂಡ, ಅಂಡರ್ ಆರ್ಮ್ ತಂಡ ಒಂದು ತಾವು ತಯಾರು ಮಾಡಿ ಇಡಬೇಕು. ಒಂದು ಅಂಡರ್ ಆರ್ಮ್ ತಂಡ ತಯಾರು, ಯಾಕಂದರೆ ಬೇರೆ ಕಡೆಗೆ ಹೋಗುವಾಗ ಈ ಪ್ರದೇಶವನ್ನು ಒಂದು ಮ್ಯಾಚ್ ಒಂದು ಟೀಮ್ ಅಂತ ಆದಾಗ ಸಕ್ರಿಯವಾಗಿ ಆಟಗಾರರಿಗೊಂದು ಟಚ್ ಇರ್ತದೆ. ನಮ್ಮ ಮನೆಯಲ್ಲಿ ಟೀಮ್ ಚೆನ್ನಾಗಿತ್ತು ಕಲಿಸಿ, ಮತ್ತು ಪ್ಲಸ್ ಅವರು ಪ್ರಾಕ್ಟೀಸೇ ಮಾಡಲಿಲ್ಲ, ಒಬ್ಬರಿಗೊಬ್ಬೊಂದು ಕೋಆರ್ಡಿನೇಷನ್ ಕೊರತೆ ಎಲ್ಲ ಸಮಸ್ಯೆಗೆ ಇವತ್ತು ಇದಾಗುವಂತು. ಆದಾಗ ಒಂದು ಈ ನಿಮ್ಮ ಇದರ ಮಧ್ಯದಲ್ಲೇ ಒಂದೊಂದು ಟೀಮಿಂದ ಒಬ್ಬರು ಇಬ್ಬರು ತೆಗೆದು ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಇದ್ದಾರೆ, ಉತ್ತಮವಾದ ಬೌಲರ್ ಇದ್ದಾರೆ, ಯಾರು ಚೆನ್ನಾಗಿ ಕೀಪರ್ ಇದ್ದಾರೆ, ಅವರೆಲ್ಲ ಸೆಲೆಕ್ಟ್ ಮಾಡಿ ಒಂದು 15 ಜನದ ಟೀಮ್ ಒಂದು ಮಾಡಿ ನಿಮ್ಮ UCBಯ ಒಂದು ಈ ಉಲ್ಲಾಲ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಟೀಮ್ ಅಂತ ರೆಡಿ ಮಾಡುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕಂತ ನಾನು ಇವತ್ತು ಕೇಳಿಕೊಳ್ತಾ, ನಿಮಗೆಲ್ಲರಿಗೂ ಆಟಗಾರರಿಗೆ ನಿಮ್ಮ ವಿಶೇಷ ನಾನು ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಈಗ ನಮಗೆ ಕ್ರಿಕೆಟ್ ಆಗಲಿಕ್ಕೆ ಪುಡಿಸೋದಿಲ್ಲ, ಈಗ ನಮ್ಮ ರಾಜ್ಯಕ್ಕೆ ಅದ ಆಟ ಆಗಿದೆ. ಅದು ನಮ್ಮದು ಕೂಡ ಕ್ರಿಕೆಟ್, ನಮ್ಮ ರಾಜ್ಯಕ್ಕೆ ಕೂಡ ನಿಮ್ಮ ಕ್ರಿಕೆಟ್ ಇದ್ದಾಗೆ. ಅದು ನಮ್ಮ ಕ್ರಿಕೆಟ್ಗೆ ಮತ್ತು ನಿಮ್ಮ ಕ್ರಿಕೆಟ್ ವ್ಯತ್ಯಾಸ ಅಂತ ಹೇಳಿದರೆ, ನಿಮ್ಮ ಕ್ರಿಕೆಟಲ್ಲಿ ಗೊತ್ತಾಗ್ತದೆ ಯಾರು ಬಾಲ್ ಹಾಕ್ತಾನೆ ಯಾರು ಬ್ಯಾಟ್ ಹಾಕ್ತಾನೆ ಅಂತೇಳಿ. ನಮ್ಮಲ್ಲಿ ಯಾರು ಬಾಲ್ ಹಾಕ್ತಾನೆ ಯಾರು ಬ್ಯಾಟ್ ಗೊತ್ತೇ ಆಗೋದಿಲ್ಲ, ಅದು ಪರಿಸ್ಥಿತಿ ಆಗಿದೆ. ವ್ಯತ್ಯಾಸ ನಮಗೆ ಇರುವಂಥದ್ದು. ಆದರೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ಒಂದು ಅತ್ಯುತ್ತಮವಾದ ತಂಡವಾಗಿ ಪರಿವರ್ತನೆ ಆಗಿ ನಮ್ಮ ಎಲ್ಲರಿಗೊಂದು ಗೌರವ ಬಂದ ಅವಕಾಶ ನಿಮ್ಮೆಲ್ಲರಿಂದ ಆಗಲಿ ಅಂತ ಕೇಳಿಕೊಳ್ತಾ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ರಿಕೆಟ್ನ ನೆನಪುಗಳು ಇನ್ನೂ ಹಚ್ಚ ಹಸುರಾಗಿದೆ. ಅವರಿಗೆ ನಮ್ಮ UCA ವತಿಯಿಂದ ಒಂದು ಮನವಿ ಪತ್ರ ಕೂಡ ಈಗ ನೀಡ್ತಿದ್ದೇವೆ. 27 ತಂಡಗಳ ಒಟ್ಟಿಗೆ 510 ಆಟಗಾರರಿದ್ದಾರೆ ಸರ್. ನಮಗೆ ಸರಿಯಾದ ಒಂದು ಕ್ರೀಡಾಂಗಣದ ಒಂದು ವ್ಯವಸ್ಥೆಯನ್ನು ನಿಮ್ಮ ಶಕ್ತಿಯನುಸಾರ ಮಾಡಿಕೊಡಬೇಕಾಗಿ, ಸರ್ಕಾರದ ವತಿಯಿಂದ ಮಾಡಿಕೊಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸ್ತಿದ್ದೇವೆ ಸರ್. ಇದು ಉಳ್ಳಾಲ ಕ್ರಿಕೆಟ್ ಅಸೋಸಿಯೇಷನ್ನ ಕನಸು ಸರ್. ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ನಮ್ಮೊಂದಿಗೆ ಸ್ವಲ್ಪ ಸಮಯವನ್ನು ಹಂಚಿಕೊಂಡಂತಹ ನೆಚ್ಚಿನ ಶಾಸಕರಿಗೆ ಧನ್ಯವಾದಗಳು.